3,000 ಕೂಡ ಬೈದಿದೆ. 3,000 ಉಂಟು ಅಕೌಂಟ್ ಚಿನ್ನ ಒಂದು ಐತಿ ಚಿನ್ನ 1,000 ಕೂಡ ಬೈದಿದೆ. ಹಾಯ್ ವೆಲ್ಕಮ್ ಲೈಕ್ ಲೈವ್ ಡನ್ ಥ್ಯಾಂಕ್ ಯು ಅಕ್ಕ ನೆನಪಾಯ್ತಲ್ವ ಅಕ್ಕಂದೆಲ್ಲ ಹಾಂ ಥ್ಯಾಂಕ್ ಯು ಸೋ ಮಚ್ 4 ಮೆಂಬರ್ಸ್ ಇದ್ದೀರಾ ಇದರಲ್ಲಿ ಶಾವಜ್ ಕಮ್ ಕರ್ರೆಯ ಏನ ಯಾರು ಇಡ್ಲಿಲ್ಲ, ನಾನೇ ಸ್ಟಾರ್ಟ್ ಮಾಡಿದೆ. ಬಂದು ಸಪೋರ್ಟ್ ಮಾಡಿ ಬನ್ನಿ, ಎಲ್ರಿಗೂ ಸಪೋರ್ಟ್ ಮಾಡಿ ಬಂದೆ. ಸೌಮ್ಯ ಅವ್ರದ್ದು ಇರಲಿಲ್ಲ, ಬಂದೆ ನಾನು ಸೀದಾ. ಸುಮವಿ ಚಾನಲ್ ಹಾಯ್ ಸಾಯ್, ವೆಲ್ಕಮ್ ಸೀಸ್, ಗುಡ್ ಈವ್ನಿಂಗ್. ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಸುಮಾ ಅವರೇ. ಫೈವ್ ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ನನಗೆ ನೈಟ್ ಸ್ವಲ್ಪ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಬೇಗ ಎಂಡ್ ಮಾಡುವಂತ ಈಗ ಮಾಡಿದೆ. 2 ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟ್ ತಮ್ಮ, ಥ್ಯಾಂಕ್ ಯು. 10 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ರಾಜೀವ್ ಅವರು ಬಂದರು, ಗುಡ್ ಈವ್ನಿಂಗ್ ಸೀಸು ಒಂದು ಲೈಕ್ ಕೊಡಿ, ಲೈಕ್ ಪ್ರಜೀವ್ ಸೀಸ್ ಪ್ಲೀಸ್ ಲೈಕ್. ವೆರಿ ಗುಡ್ ಈವ್ನಿಂಗ್ ಸೀಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪ್ರಜೀವ್ ಅವರು 3 ಲೈಕ್ಸ್ ಹಿಂಗ್ ಅಕ್ಕ. ಓಕೆ ನನ್ನ ಲೈವ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸೀಸ್. ಎಷ್ಟು ಗಂಟೆಗೆ ಸುಮಾವಿ ಚಾನಲ್ ಅವರೇ ನಿಮ್ದು? ಎಷ್ಟು ಗಂಟೆಗೆ? ಯಾ ಪೋಯ್ ಯಾವ ಮೊಬೈಲ್ ತೂಯಿನಯ್ಯ, ಮೊಬೈಲ್ ಬಿಡ್ಚು, ಮೊಬೈಲ್ ದಾಖಲೆ ತೂ ಅಮ್ಮನ ಚಾರ್ಜ್ ಲೈವ್ ಚಾನಲ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಎಷ್ಟು ಗಂಟೆಗೆ? 13 ಮೆಂಬರ್ಸ್ ಇದ್ದೀರಾ, ಬಂದು ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಮಾರ್ನಿಂಗ್ 9:30ರಿಂದ 11:30 ಇರುತ್ತೆ. 9:30ರಿಂದವಾ? ಓಕೆ, ನನಗೆ ಒಂದು ಮೆಸೇಜ್ ಹಾಕಿ, ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀನಿ ಸುಮಾ ವಿ ಅವರೇ. ನನಗೆ ಒಂದು ಮೆಸೇಜ್ ಹಾಕಿ, ನನಗೆ ಬ್ಲೂ ಕೊಡಿ, ಬ್ಲೂ ಇಲ್ಲಾಂದರೆ ಆಗಲ್ಲದು. ಅಕ್ಕ ಏನು ಮಾಡ್ತಿದ್ದೀರಾ? ನಾನು ಇದ್ದೇನೆ ತಮ್ಮ, ನನಗೆ ಮಾರ್ನಿಂಗ್ ಕೂಡ ಮಾಡಲಿಕ್ಕೆ ಆಗಲಿಲ್ಲ ಲೈವ್ ಹೆಚ್ಚಾಗಿ, ನನ್ನ ಮಗನಿಗೆ ಹುಷಾರಿಲ್ಲದ ಕಾರಣ. ಸುಮಾವಿ ಸೂಪರ್ ಅಂತಿದ್ದಾರೆ. ನಾನು ಕೆಲಸ ಮಾಡ್ಕೊಂಡು ಬಂದೆ, ನಾನು ನೋಡುವಾಗ ಗೊತ್ತಾಗಲ್ವಾ, ತಲೆ ಎಲ್ಲ ನೋಡುವಾಗ ಗೊತ್ತಾಗಲ್ವಾ. ಹಟ್ಟಿ ಅವರು ಬಂದರು, ಹೈ ಹಟ್ಟಿ ಗೋಲ್ಡ್ ಅವರೇ, ವೆಲ್ಕಮ್ ನಿಮಗೆ, ವೆಲ್ಕಮ್. ಗುಡ್ ಈವ್ನಿಂಗ್ ಅಕ್ಕ, ಗುಡ್ ಈವ್ನಿಂಗ್. ಸುಮಾವಿ ಅವರೇ, ನಿಮ್ಮದು ಮೆಸೇಜ್ ಹಾಕಿ ಎಷ್ಟು ಗಂಟೆಗೆ ಲೈವ್ ಅಂತ, ನಾನು ಖಂಡಿತ ಬರ್ತೀನಿ ಆಯಿತಾ, ಖಂಡಿತವಾಗಿಯೂ ಬರ್ತೀನಿ. ಹಾಯ್ ಅಂತಿದ್ದಾರೆ. ಹಾಯ್ ಹಟ್ಟಿ ಗೋಲ್ಡ್ ಅವರೇ, ವೆಲ್ಕಮ್, ಗುಡ್ ಈವ್ನಿಂಗ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಸ್ಕೂಲ್ ಟೈಮ್ ವರ್ಕ್ ಏನು ಇಲ್ವಾ ಅಕ್ಕ? ಇವತ್ತು ರಜೆ, ಅವನಿಗೆ 15 ದಿನ ರಜೆ ಸಿಕ್ಕಿದೆ.
ಅದೇ ಸೂಪರ್ ಅಂತಿದ್ದಾರೆ. APD ಅವರು ಬಂದರು. ನಿಮ್ಮ ಅರ್ಧ ತಲೆ ಕಾಣುತ್ತೆ ಅಷ್ಟೇ, ತಲೆ ಎಲ್ಲ ಕಾಣುತ್ತೆ ಅಷ್ಟೇ, ಅರ್ಧ ಕೆಲಸ ಮಾಡ್ಕೊಂಡಿದ್ದೆ ಹಾಗೆ. ಹಟ್ಟಿಯವರು ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. APD ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇನು 2 ಲೈಕ್ ಇದೆ ಎಂತದು, ಏನದು, ಯಾರು ಕೊಟ್ಟಿಲ್ವಾ ಲೈಕ್? ಸುಮವಿ ಅವರೇ ಲೈಕ್ ಕೊಟ್ರಾ ನೀವು? ವಿಧಾನು ಬಂದರು. ವಿಧಾನು ಅವರಾ? ಗುಡ್ ಈವ್ನಿಂಗ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ಕೊಡಿ ಪ್ಲೀಸ್. ಹೌದು, ವರ್ಕ್ ಇಲ್ಲ ಅಕ್ಕ. ಹೋಮ್ ವರ್ಕ್ ಇಲ್ವಾ? ಇಲ್ಲ ಹೋಮ್ ವರ್ಕ್ ಏನು ಕೊಟ್ಟಿಲ್ಲ. ಅವನಿಗೆ ಏಪ್ರಿಲ್ 2ಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಆಲ್ ಆಫ್ ಬನ್ನಿ ಅಕ್ಕ ಲೈವ್. ಥ್ಯಾಂಕ್ ಯು ಸೋ ಮಚ್. ರಾಧಾ ಅವ್ರು ಲೈಕ್ ಡನ್ ಅಂತಿದ್ದಾರೆ. ರಾಧಾಕೃಷ್ಣ ಅವ್ರು ಬಂದರು. ಹಾಯ್ ರಾಧಾಕೃಷ್ಣ ಅವರೇ. ವಿಧಾನ್ ಅವರೇ ಹಾಯ್ ಈವ್ನಿಂಗ್. ಸಬ್ ಮಾಡಿ ಕೊಡ್ತೀನಿ ಅಂತಿದ್ದಾರೆ ನಮ್ಮ ಹಟ್ಟಿಯವರು. ರಾಧಾ ಅವರು ರಾಧೆ ಅಂತಿದ್ದಾರೆ. AP ಅವರು ಹಟ್ಟಿ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ, ಮಾಡಿದಾರಂತೆ. ಸುಮಾ ಅವರು ಸೂಪರ್ ಸಪೋರ್ಟ್. ವಿಧಾನ್ ಅವರು 3rd ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಧಾಕೃಷ್ಣ ಅವರು ರಾಧೆ ಅಂತಿದ್ದಾರೆ. ಹಟ್ಟಿಯವರು 3 ಕೊಡ್ತೀನಿ ಓಕೆ ಅಂತಿದ್ದಾರೆ. 3 ಕೊಡ್ತೀರಾ? 3 ಕೊಡ್ತಾರಂತೆ ನೋಡಿ. ಸುಮಾ ಅವರು ಸೂಪರ್ ಅಂತೆ. ರಾಧಾಕೃಷ್ಣ ಅವರು ರಾಧೆ ಅಂತಿದ್ದಾರೆ. ಹಟ್ಟಿಯವರು ರಾಧಾ ಹಾಯ್ ಅಂತಿದ್ದಾರೆ. 2 ಲೈಕ್ ನಂದೇ ಸಿಸ್. ಹೌದಾ? ಹಾಗಾದರೆ ಪ್ರಜೀವ್ ಅವರೇ ಕೊಡ್ಲಿಲ್ವಾ ಲೈಕ್? ಕೊಡಿ. ಹಟ್ಟಿಗೋಲ್ಡು 315 ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಹಟ್ಟಿಗೋಲ್ಡ್ ಅವರೇ 315 ಡನ್ ಅಂತೆ, ರಿಟರ್ನ್ ಮಾಡಿ. ಹಟ್ಟಿಗೋಲ್ಡ್ ಅವರು ಸುಮಾ ಹಾಯ್ ಅಂತಿದ್ದಾರೆ. ವಿಧಾನ್ ಅವರು ಎಲ್ಲರೂ ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ರಾಧಾಕೃಷ್ಣ ಅವರು ರಾಧೆ ಅಂತಿದ್ದಾರೆ. ಸಬ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಸುಮಾ ವೀರ ಹಾಯ್ ಸುರೇಶ್ ಅಂತಿದ್ದಾರೆ. ದೀಪರಾಜ್ ಚಾನಲ್ ಅವರು ಡನ್ ಅಂತಿದ್ದಾರೆ ಲೈಕ್. ಥ್ಯಾಂಕ್ ಯು ಸೋ ಮಚ್. ದೀಪರಾಜ್ ಹಾಯ್ ಅಂತಿದ್ದಾರೆ. ಹಾಯ್. ಹಟ್ಟಿ ಅವರು ಲೈಕ್ ಕೊಡ್ತೀನಿ ಅಕ್ಕ ಅಂತಿದ್ದಾರೆ. ಓಕೆ ಕೊಡಿ. ಹೆಪ್ಪಿ ಅವರು ವಿಧಾನ್ 502 ಆಗಿದೆ ರಿಟರ್ನ್ ಮಾಡಿ ಅಂತಿದ್ದಾರೆ. ವಿಧಾನ್ ಅವರೇ ನೋಡಿ, ಹೆಪ್ಪಿ ಅವರಿಗೆ ರಿಟರ್ನ್ ಮಾಡಿ 502 ಆಗಿದೆ ಅಂತೆ ನಿಮ್ಮದು, ರಿಟರ್ನ್ ಕೊಡಿ. ದೀಪರಾಜ್ ಅವರು ಊಟ ಆಯ್ತಾ? ಊಟ ಆಯಿತು ಸಿಸ್. ನಿಮ್ದು ಆಯ್ತಾ? ಕಾಫಿ ಆಯಿತಾ? ಕಾಫಿ ಕುಡಿಯಲ್ಲ ನಾವೆಲ್ಲ, ಮನೆಯಲ್ಲಿ ಮಾಡೋದೇ ಇಲ್ಲ, ಕಮ್ಮಿ. ಊಟ ಆಯಿತು. ಹಟ್ಟಿ ಅವರು ಡೀಪರ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ, ಡೀಪರ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವಿಧಾನ್ ಅವರು ದೀಪರಾಜ್ ಸಿಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ದೀಪರಾಜ್ ಅವರೇ ನೋಡಿ, ವಿಧಾನ್ ಅವರಿಗೆ ರಿಟರ್ನ್ ಮಾಡಿ ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ. ಕುಡ್ಲ ಬಿರುವಾಜ್ ಬಂದರು. ಬಯ್ಯದ ಚಾ ಆಂಡೆ ಬಯ್ಯಡು ಚಾಪರ್ ಪೂಜಿ ಎಂಕುಲ್ ಬಯ್ಯದ ಚಾಪರ್ ಪೂಜಿ ಎಂಕುಲ್ ಖಾಲಿ ಒನ್ಲಿ ಊಟ ತಿಂಡಿ ಒಣಸು. ಹಾಂ ಬೇಟಾ, ಹಾಂ तकोली. तू मोबाइल दे दो मेरे को, हम पापा का. APD ನನ್ನ ಲೈವಿಗೆ ಸಪೋರ್ಟ್ ಮಾಡಿ. 9:30 to 11:30 ಇರುತ್ತೆ, ಬನ್ನಿ ಪ್ಲೀಸ್ ಅಂತಿದ್ದಾರೆ. ಸುಮಾ ಅವರೇ ಖಂಡಿತ ಸಪೋರ್ಟ್ ಮಾಡ್ತೀವಿ. ನನಗೆ ಒಂದು ಮೆಸೇಜ್ ಹಾಕಿ ನನ್ನ ವಿಡಿಯೋಗೆ, ನಾನು ಕೂಡ ಬಂದು ಸಪೋರ್ಟ್ ಮಾಡ್ತೀನಿ. ದೀಪರಾಜ್ ಸಿಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ವಿಧಾನ್ ಅವರು. ದೀಪರಾಜ್ ಸಿಸ್ ಇದ್ದೀರಾ? ರಿಟರ್ನ್ ಮಾಡಿ ವಿಧಾನ್ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪರಾಜ್ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟು. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ಬೆಸ್ಟ್ ತಮ್ಮ ಅವರು. ದೀಪರಾಜ್ ಸೂಪರ್ ಸಪೋರ್ಟ್. ಅರಿನಾಜಿ ಒಣಸಾಂಡ್ ಎಪ್ಪಿ ಅವರೇ ನಿಮ್ದ ಇರ್ನಾಂಡೆ ಒಣಸು ಸೂಪರ್ ಸಪೋರ್ಟ್. ಏತು ಭಾಷೆ ಬರ್ತಿರುವರು ಎಪ್ಪಿ ಅವರೇ. 1:04% ದೀಪರಾಜ್ ಅವರು ಸೂಪರ್. ಮಂಜುನಾಥ ಅಕ್ಕ ಹಾಯ್ ಮಂಜುನಾಥ್ ಅವರೇ ವೆಲ್ಕಮ್ ಮಂಜುನಾಥ್ ಅವರೇ. ಚಾ ಕುಡಿದ್ರಾ? ದೀಪರಾಜ್ ಸೂಪರ್ ಅಂತಿದ್ದಾರೆ. ದೀಪರಾಜ್ ಸೂಪರ್ ಅಂತಿದ್ದಾರೆ. ವಿಧಾನ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ದೀಪರಾಜ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುಮಾ ವಿ ಚಾನಲ್ ಅವರು ಸೂಪರ್ ಸಪೋರ್ಟ್. ರಾಧಾ ಅವರು ಹಾಯ್ ಸಿಸ್ಟರ್. ಹಾಯ್ ರಾಧಾ ಅವರೇ, ನಾನು ಈಗೇನೆ ಕೂತಿದ್ದೆ, ಯಾರೂ ಇರಲಿಲ್ಲ, ಎಲ್ರಿಗೂ ಸಪೋರ್ಟ್ ಮಾಡಿ ಬಂದೆ. ಮತ್ತೆ ನಾನು ಹೋಗುವ ಲೈವ್ ಅವರು ಬಂದಿಲ್ಲ, ಅದಕ್ಕೆ ನಾನೇ ಲೈವ್ ಸ್ಟಾರ್ಟ್ ಮಾಡಿಬಿಟ್ಟೆ. ಮಾಡುವಂತ ಮ್ಯೂಟ್ ಮಾಡಲಿಕ್ಕೆ ಹೋದೆ. ಮತ್ತು ನನಗೆ ಮ್ಯೂಟಲ್ಲಿದ್ದರೆ ನನಗೆ ಸೂಟ್ ಆಗಲ್ಲ, ನಾನು ತುಂಬ ಮಾತಾಡುವವಳು, ಹಾಗೆ ಮ್ಯೂಟ್ ಬೇಡ ಅಂತ ಈಗ ಮಾಡಿಬಿಟ್ಟೆ. ರಾಧವರೇ ಮತ್ತೆ ಬರ್ತೀನಿ ಖಂಡಿತ. ರಾಧಾ ಸಿಸ್ಟರ್ ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸುಮಾವಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪರಾಜ್ ಅವರೇ ವಿಧಾನ ಅವರು ಕೊಟ್ಟಿದ್ದಾರೆ ನೋಡಿ, ನಿಮಗೆ ಅವರಿಗೆ ರಿಟರ್ನ್ ಕೊಡಿ. ದೀಪರಾಜ್ ಅವರು ಸೂಪರ್ ಸಪೋರ್ಟ್. ಸುಮಾವಿ ಚಾನಲ್ ಅವರು ಸೂಪರ್ ಸಪೋರ್ಟ್. ಮಂಜುನಾಥ್ ಅವರು ಜೈ ಶ್ರೀರಾಮ್ ಅಂತಿದ್ದಾರೆ. ರಾಧಾ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೀಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ.
ದೀಪರಾಜ್ ಅವರು ಅಟ್ಟಿ ಅವರು ಕಾಲ್ ಬಂತು ವೈಟ್ ರಿಟರ್ನ್ ಬರ್ತೀನಿ. ಓಕೆ ಓಕೆ ಅಟ್ಟಿ ಗೋಲ್ಡ್ ರಿಟರ್ನ್ ಮಾಡಿ ಬ್ರೂ ಅಂತಿದ್ದಾರೆ ವಿಧಾನ್ ಅವರು. ಅವ್ರಿಗೆ ಕಾಲ್ ಬಂತಂತೆ, ಈಗ ಬರ್ತಾರಂತೆ ನೋಡಿ ವಿಧಾನ್ ಅವರೇ. ಕಾಪಿ ಆಯ್ತಾ? ಕಾಪಿ ಕುಡಿಯಲ್ಲರಾದವರೇ ನಾವು. ನಾನು ಎಂಥದೋ ಒಂದು ತಿಂಡಿ ಮಾಡಿದ್ದೇನೆ ಮಕ್ಕಳಿಗೋಸ್ಕರ, ಅದನ್ನೇ ತಿಂದೆ ನಾನು ಕೂಡ. ಸುಮಾವಿ ಸೂಪರ್ ಅಂತಿದ್ದಾರೆ. ದೀಪರಾಜ್ ಅವರು ಸೂಪರ್ ಅಲ್ಲಿದ್ದಾರೆ. ರಾಧಾ ಅವರು ಸೂಪರ್ ಅಂತಿದ್ದಾರೆ. ಮಂಜುನಾಥ್ ಅವರು ಸುಮಕ್ಕ ನಮಸ್ತೆ ಅಂತಿದ್ದಾರೆ ನೋಡಿ. ಸುಮಕ್ಕ ನಮಸ್ತೆ ಅಂತಿದ್ದಾರೆ. ದೀಪರಾಜ್ ಅವರು ಸೂಪರ್ ರಾಧಾಕೃಷ್ಣ ಅವರು ವಿಧಾನು ರಿಟರ್ನ್ ಮಾಡಿ ಅಂತಿದ್ದಾರೆ. ವಿಧಾನು ಪ್ಲೀಸ್ ರಿಟರ್ನ್ ಮಾಡಿ ರಾಧಾಕೃಷ್ಣ ಅವರಿಗೆ ಆಯ್ತಾ. ದೀಪಸಿಸ್ ರಿಟರ್ನ್ ಮಾಡಿ. ದೀಪರಾಜ್ ಅವರೇ ವಿಧಾನ್ ಅವರಿಗೆ ರಿಟರ್ನ್ ಮಾಡಿ ಪ್ಲೀಸ್. ದೀಪರಾಜ್ ಅವರೇ ವಿಧಾನ್ ಅವರಿಗೆ ರಿಟರ್ನ್ ಮಾಡಿ. ವಿಧಾನ್ ಅವರೇ ರಾಧಾಕೃಷ್ಣ ಅವರಿಗೆ ರಿಟರ್ನ್ ಮಾಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಂಜುನಾಥ್ ಅವರು ಥ್ಯಾಂಕ್ ಯು ಸೋ ಮಚ್. ರಾಧಾಕೃಷ್ಣ ಅವರು ರಾಧೆ ರಾಧೆ. ದೀಪಕ್ಕ ಹಾಯ್ ಅಂತಿದ್ದಾರೆ. ನಮ್ಮ ಮಂಜುನಾಥ್ ಬ್ರದರ್ ಸೂಪರ್ ಅಲ್ಲಿದ್ದಾರೆ. ರಾಧೆ ರಾಧೆ ಅಂತಿದ್ದಾರೆ. ರಾಧಾಕೃಷ್ಣ ಅವರು ದೀಪರಾಜ ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ದೀಪರಾಜ್ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ. ನಮ್ಮ ರಾಧಾ ಲೈಫ್ ಸ್ಟೈಲ್ ಅವರು ಅಂದೇ ದಾನೆ ಎಂಕ್ಲೆಗ್ ಆಪುಜಿ ದಾ ಇಜ್ಜಿಂದ ಎಂಕ್ಲೆಗ್ ಚಾ ಪರ್ದೆ ಗೊತ್ತುಜಿ. ಯಾನಂತೂ ಪರ್ಪಿನೇ ಜನ ಹಸ್ಬೆಂಡ್ ಅಲ್ಪ ಬರ್ಪೇರು ಓಲಂಡಲ ಇಲ್ಲಾಡುವಂತ ಕಮ್ಮಿ ಮಲ್ಪುಂಚ ಏನು ಹೊರವರ ಮಲ್ಪೆ ಜಿಂಡಿಜ್ಜಿ ಅಪರೂಪ ಮಂಡ ಅಪರೂಪ. ದೀಪರಾಜ ಆಯ್ ಅಂತಿದ್ದಾರೆ. ರಾಧಾಕೃಷ್ಣ ಅವರು ಅದೇ ರಾಧೆ ಅಂತಿದ್ದಾರೆ. ಅಕ್ಕ ಆಲ್ರೆಡಿ ಆಲ್ ಕನೆಕ್ಟೆಡ್ ಅಕ್ಕ ಅಂತಿದ್ದಾರೆ. ಓಕೆ ಬೆಸ್ಟ್ ತಮ್ಮ. ಸುಮಾ ಅವರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಹೌದಾ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ದೀಪರಾಜ್ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ರಿಟರ್ನ್ ನಾನು ಕೊಡ್ತೀನಿ ಅಂತಿದ್ದಾರೆ. ಕನ್ನಡ ಹೆಲ್ತ್ ಅವರು ಬಂದರು. ಆಯ್ ವೆಲ್ಕಮ್. ದೀಪರಾಜ್ ಅವರು ಸೂಪರ್ ಬೆಸ್ಟ್ ಅವರು ಸೂಪರ್ ಆಟಿಗೋಲ್ಡ್ ಅವರು ಸೂಪರ್ ಅಲ್ಲಿದ್ದಾರೆ. ರಾಧಾ ಅವರು ಸೂಪರ್ ಕೊಡ್ಲ ಅವರು ಮಾರ್ನಿಂಗ್ ಬರ್ಪುಜಾರೇ ಮಾರ್ನಿಂಗ್ಲ ಪರ್ಪುಜಿ ದಾಲಜಿ ಚಾನೆ ಮಲ್ಪುಜಿ ಇಲ್ಲಡೆ ಯಾನ್ ಎಲ್ಲಿಡ್ದಿಂಚಿಲ್ಲ ಚಾ ಪರ್ಪುಜಿ ಹೊರವ್ರು ಅಂಚಿನ ಒಲ್ಲ ಚಾ ಪರುಡಂಡ ಚಾ ಪರ್ಪಿನಿ ಜಿಂಡಿಜ್ಜಿ ನೋ ಚಾ. ಆಲ್ರೆಡಿ ಆಲ್ ಕನೆಕ್ಟೆಡ್ ಅಂತಿದ್ದಾರೆ. ನಮ್ಮ ಬೆಸ್ಟ್ ತಮ್ಮ ಅವರು ರಾಧಾ ಅವರು ಸೂಪರ್ ಸಪೋರ್ಟ್. ವೀರವಾದ ಡನ್ ರಾಧಾ ಸಿಸ್ ರಿಟರ್ನ್ ಮಾಡಿ. ರಾಧಾ ಅವರೇ ನಿಮಗೆ ವಿಧಾನ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ವಿಧಾನ ಅವರು ಕೊಟ್ಟಿದ್ದಾರೆ ರಿಟರ್ನ್ ಕೊಡಿ. ರಾಧಾ ಅವರೇ ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ರಾಧಾ ಅವರು ವಿಧಾನ ರಿಟರ್ನ್ ಮಾಡಿ ಅಂತಿದ್ದಾರೆ. ವಿಧಾನ ಅವರೇ ಪ್ಲೀಸ್ ರಾಧಾಕೃಷ್ಣ ಅವರಿಗೆ ರಿಟರ್ನ್ ಮಾಡಿ. ರಾಧಾಕೃಷ್ಣ ಬ್ಲಾಗ್ಸ್ ಅವರಿಗೆ ರಿಟರ್ನ್ ಮಾಡಿ ಆಯ್ತಾ. ಕುಡ್ಲಾ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒನ್ ಡೌಟ್ ಕನ್ಫರ್ಮ್ ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ನಮ್ಮದು ದೀಪಾ ಸಿಸ್ ರಿಟರ್ನ್ ಮಾಡಿ. ದೀಪಾ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ವಿಧಾನ್ ಅವರೇ ನೀವು ರಾಧಾಕೃಷ್ಣ ಅವರಿಗೂ ಕೂಡ ರಿಟರ್ನ್ ಮಾಡಿ. ಸುಮಾ ವಿ ಚಾನಲ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ರಾಧಾಕೃಷ್ಣ ಅವರು ಸಪೋರ್ಟ್ ಅಲ್ಲಿದ್ದಾರೆ. ನೀವೇನು ಪ್ಲೀಸ್ ಕನೆಕ್ಟ್ ಆಗಿ. ನೀವೇನ ವಿಧಾನ ಅವರು ಕನೆಕ್ಟ್ ಆದ್ರು ನೋಡಿ. ರಾಧಾ ಅವರೇ ನಿಮಗೆ ಕೊಟ್ಟರು ನೋಡಿ. ರಾಧಾ ಅವರೇ ರಾಧಾಕೃಷ್ಣ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರಾಧಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಂಜುನಾಥ್ ಅವರು ದಿನದ ಟ್ಯಾಬ್ಲೆಟ್ಗೆ ಸಹಾಯ ಮಾಡಿ ಪಿನ್ ಮಾಡಕ್ಕ. ಮಂಜುನಾಥ್ ಅವರದು ನೋಡಿ ದಿನದ ಟ್ಯಾಬ್ಲೆಟ್ಗೆ ಸಹಾಯ ಮಾಡಬೇಕಂತೆ. ಅವರು ತುಂಬ ಕಷ್ಟದಲ್ಲಿದ್ದಾರಂತೆ ನೋಡಿ. ತುಂಬ ಕಷ್ಟದಲ್ಲಿದ್ದಾರೆ. ತುಂಬ ದೊಡ್ಡ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ನಮ್ಮ ಮಂಜುನಾಥ್ ಬ್ರದರ್ ಅವರು. ವಿಧಾನ್ ರಿಟರ್ನ್ ಮಾಡಿದ್ದೀರಾ? ವಿಧಾನ್ ಅವರೇ ಎಪಿಡೇ ಮತ್ತು ಇವರಿಗೆ ರಿಟರ್ನ್ ಮಾಡಿ. ವಿಧಾನ್ ಅವರೇ ಪ್ಲೀಸ್ ಎಪಿಡೇ ಮತ್ತು ರಾಧಾಕೃಷ್ಣ ಅವರಿಗೆ ರಿಟರ್ನ್ ಮಾಡಿ. ದೀಪರಾಜ್ ಕಮೆಂಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ರಾಧಾ ಅವರೇ ನೋಡಿ ವಿಧಾನ್ ಅವರಿಗೆ ರಿಟರ್ನ್ ಮಾಡಿ. ರಾಧಾ ಅವರೇ ವಿಧಾನ್ ಅವರಿಗೆ ರಿಟರ್ನ್ ಮಾಡಿ. ವಿಧಾನ್ ಅವರೇ ಎಪಿಡೇ ಅವರಿಗೆ ರಿಟರ್ನ್ ಮಾಡಿ ಮತ್ತು ರಾಧಾಕೃಷ್ಣ ಅವರಿಗೆ ರಿಟರ್ನ್ ಮಾಡಿ. ವಿಧಾನ್ ಬ್ರದರ್ ರಿಟರ್ನ್ ಮಾಡಿ. ವಿಡಿಯೋ ನೋಡಿ ವಿಡಿಯೋಗೆ ಸಂಬಂಧಪಟ್ಟ ಮೆಸೇಜ್ಗಳನ್ನು ಮಾಡಿ ಅಂತಿದ್ದಾರೆ. ಜೈ ಶ್ರೀರಾಮ್ ಅಂತಿದ್ದಾರೆ. ಮಂಜುನಾಥ್ ಅವರು ವಿಧಾನು ಕನ್ನಡ ಬ್ಲಾಗ್ಸ್ ಎಪಿಡೇ ಡನ್ ಅಂತಿದ್ದಾರೆ. ಮಂಜುನಾಥ್ ನಮಸ್ತೆ ಅಂತಿದ್ದಾರೆ. ನೋಡಿ ಮಂಜುನಾಥ್ ಅವರಿಗೆ ತುಂಬ ಕಷ್ಟದಲ್ಲಿದ್ದಾರೆ. ಅವರು ತುಂಬ ಒಂದು ಜೀವ ಒಂದು ದಿನ ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದರೆ ಅವರ ಜೀವಕ್ಕೆ ಅಪಾಯ ನೋಡಿ. ಅವರಿಗೆ ಸಹಾಯ ಮಾಡುವ ಇಚ್ಛಿಸುವವರು ಪಿನ್ ಮಾಡಿದ ನಂಬರಿದೆ ಕಾಲ್ ಮಾಡಿ ಅವರಿಗೆ. ಕಿಚನ್ ಕ್ವೀನ್ ಗೀತಾ ಅವರು ಬಂದರು. ಹಾಯ್ ಕಿಚನ್ ಕ್ವೀನ್ ಗೀತಾ ಅವರೇ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ವಿಧಾನು ರಾಧಾಕೃಷ್ಣ ಡನ್ ಅಂತಿದ್ದಾರೆ ನೋಡಿ. ವಿಧಾನವನ್ನು ಲೈಕ್ ಡನ್ ಅಂತಿದ್ದಾರೆ ಕಿಚನ್ ಕ್ವೀನ್ ಅವರು. ಥ್ಯಾಂಕ್ ಯು ಸೋ ಮಚ್. ವಿಧಾನ್ ಇವಾಗ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ರಾಧಾ ಅವರು ಕಿಚನ್ ಟೀ ಆಯಿತಾ ಸಿಸ್ಟರ್? ಟೀ ಕುಡಿಯಲ್ಲ ಸಿಸ್ಟರ್ ನಾನು ಈಗೇನೆ ಇರ್ತೀನಿ. ಟೀ ಕುಡಿಯೋದಲ್ಲ
ಬೆಳಿಗ್ಗೆನೂ ಕುಡಿಯಲ್ಲ, ಸಂಜೆನೂ ಕುಡಿಯಲ್ಲ. ಹಾಯ್ ಗೀತಾ ಆಶೀಸ್ ಅಂತಿದ್ದಾರೆ. ವಿಧಾನ್ ಅವರೇ ಹೆಪ್ಪಿ ಡೇ ಅವರಿಗೆ ರಿಟರ್ನ್ ಕೊಡಿ. ವಿಧಾನ್ ಯಾವ ಕೌಂಟಲ್ಲಿ ಪಾರ್ಸ್ ಮಾಡ್ತಾ ಒಂದು ನಿಮ್ಮನ್ನು ನೋಡಿದ್ದೀನಿ, ಎಲ್ಲೋ ನೋಡಿದ್ದೀನಿ ಅಂತಿದ್ದಾರೆ. ವಿಧಾನ್ ಅವರು ಗೀತಕ್ಕ ಅಂತಿದ್ದಾರೆ. ನಮಸ್ತೆ ಅಂತಿದ್ದಾರೆ. ಮಂಜುನಾಥ್ ಬ್ರದರ್ ಅವರು. ವಿಧಾನ್ ಅವರು ಮಾಡಿ ಸಿಸ್ ಅಂತಿದ್ದಾರೆ. ಮಾಡಿ ಸಿಸಿ ಅಂತಿದ್ದಾರೆ. ಪೂಜಾ ಎಡಿಟಿಂಗ್ ಅವರು ಬಂದರು. ಐ ಸಿಸ್ ಐ ವೆಲ್ಕಮ್ ಪೂಜಾ ಎಡಿಟಿಂಗ್ ಅವರೇ, ವೆಲ್ಕಮ್ ನಿಮಗೆ. ಸ್ವಲ್ಪ ಸಪೋರ್ಟಲ್ಲಿದ್ದೀರಾ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಪೂಜಾ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಹೆಪ್ಪಿ ಅವರು ಸಪೋರ್ಟ್. ವಿಧಾನ್ ಅವರು ಚಿಕ್ಕಮಂಗ್ಳೂರು ಬ್ರೂ ಅಂತಿದ್ದಾರೆ. ಮಂಜುನಾಥ್ ಅವರು ಹೆಪ್ಪಿ ಡೇ ಹಾಯ್ ಅಂತಿದ್ದಾರೆ. ನಮಸ್ತೆ ಅಂತಿದ್ದಾರೆ. ಎಲ್ಲೋ ಸಿಸ್ಟರ್, ಎಲ್ಲೋ ಪೂಜಾ, ಪ್ಲೀಸ್ ಲೈಕ್ ಕೊಡಿ. ಪ್ಲೀಸ್ ಗಿವ್ ಮೀ ಲೈಕ್ ಪೂಜಾ. ಸುಮಾವಿ ಚಾನಲ್ ಅವರು. ರಾಧಾ ಲೈಫ್ ಸ್ಟೈಲ್ ಅವರೇ ಲಾಂಗ್ ವಿಡಿಯೋಗೆ ಶಾರ್ಟ್ ವಿಡಿಯೋಗೆ ಕಮೆಂಟ್ ಹೋಗ್ತಿಲ್ಲ ಅಂತಿದ್ದಾರೆ. ರಾಧಾ ಅವರಿಗೆ ಹೆಪ್ಪಿ ಡೇ ಅವರು ಎಡಿಟಿಂಗ್ ವೆಲ್ಕಮ್ ಅಂತಿದ್ದಾರೆ. ನೀವೇನು ಗಿಫ್ಟ್ ಡನ್ ಅಂತಿದ್ದಾರೆ. ವಿಧಾನ್ ಅವರು ಗಿಫ್ಟ್ ಡನ್ ಅಂತೆ. ಪೂಜಾ ಎಡಿಟಿಂಗ್ ಊಟ ಆಯ್ತಾ ಸಿಸ್? ಊಟ ಆಯಿತು, ನಿಮ್ದು ಆಯ್ತಾ? ಪೂಜಾ ಎಡಿಟಿಂಗ್ ಅವರೇ ನಿಮ್ಮ ಚಾನಲ್ ಇದ್ದರೆ ಹೇಳಿ, ನಿಮಗೆ ಬ್ಲೂ ಕೊಡ್ತೀನಿ. ಕಿಚನ್ ಅವರು ಸಪೋರ್ಟಲ್ಲಿದ್ದಾರೆ. ಬ್ಲೂ ಕೊಡಿ ಸಿಸ್. ಓಕೆ ಕೊಡುವ, ಎಲ್ರಿಗೂ ಕನೆಕ್ಟ್ ಆಗಿ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಸಪೋರ್ಟ್ ಮಾಡಲಿಕ್ಕೆ ಇಚ್ಛಿಸುವವರು ಪಿನ್ ಐಡಿಗೆ ಸಪೋರ್ಟ್ ಮಾಡಿ. ಅವರು ತುಂಬ ಕಷ್ಟದಲ್ಲಿದ್ದಾರೆ, ತುಂಬ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಅವರಿಗೆ ತುಂಬದೊಂದು ದೊಡ್ಡ ಕಾಯಿಲೆ ಅಂತ ಇದೆ. ಸಪೋರ್ಟ್ ಮಾಡುವವರು ಸಪೋರ್ಟ್ ಮಾಡಿ. ಸಪೋರ್ಟ್ ಅಂತಿದ್ದಾರೆ. ಕಿಚನ್ ಅವರು ಎಸ್ ಅಂತಿದ್ದಾರೆ. ಸುಮ್ಮ ವಿ ಸೂಪರ್ ಅಂತಿದ್ದಾರೆ. ಕಿಚನ್ ಕ್ವೀನ್ ಅವರು ಸೂಪರ್ ಅಂತಿದ್ದಾರೆ. ಸುಮ್ಮ ವಿ ಸೂಪರ್ ಅಂತಿದ್ದಾರೆ. ಕಿಚನ್ ಸೂಪರ್. ಸುಮ್ಮ ವಿ ಚಾನಲ್ ಅವರು ಸೂಪರ್ ಅಂತಿದ್ದಾರೆ. ಕಿಚನ್ ಅವರು ಸಪೋರ್ಟಲ್ಲಿದ್ದಾರೆ. ರಾಧಾ ಅವರು ಮೆಸೇಜ್ ಡಿಲೀಟ್ ಮಾಡಿದ್ದಾರೆ. ಮಂಜುನಾಥ್ ಅವರು ಜೈ ಶ್ರೀರಾಮ್ ಅಂತಿದ್ದಾರೆ. ಸುಮ್ಮ ವಿ ಹಾಯ್ ಗೀತಾ ಸಿಸ್ ಅಂತಿದ್ದಾರೆ. ಪಿಡೆ ಅವರು ವಿಧಾನು ಯಾವ ಕೇಸ್ ಜಾಸ್ತಿ ತಗೊಳ್ಳೋದು ನೀವು ಅಂತಿದ್ದಾರೆ. ಮಂಜುನಾಥ್ ಅವರು ಸಪೋರ್ಟಲ್ಲಿದ್ದಾರೆ. ರಾಧಮ್ಮ ಅವರು ಬಂದರು. ಆಯ್ ಶುಭ ಮಧ್ಯ ಸಾಯಂಕಾಲ. ರಾಧಮ್ಮ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ರಾಧಮ್ಮ. ಸುಮಾವಿ ಯಾರು ಸಪೋರ್ಟಲ್ಲಿದ್ದಾರೆ. ಹೆಪ್ಪಿ ಒಗಟು ಬಿಡಿಸು ಅಂದರೆ ನೀನು ಇಲ್ಲಿ ಬಂದಿದ್ದೀಯಾ ಅಂತಿದ್ದಾರೆ. ಇಲಿಯಾಸ್ ಬಸ ಅವರು ಬಂದರು. ಹಾಯ್ ಇಲಿಯಾಸ್ ಬಸ ಅವರೇ, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಇಲಿಯಾಸ್ ಬಸ ಪ್ಲೀಸ್ ಲೈಕ್ ಗಿವ್ ಮೀ ಲೈಕ್. ನೀವೇನು ಗಿಫ್ಟ್ ಡನ್ ಅಂತೆ. ನಿವೇದನ್ ಗಿಫ್ಟ್ ಡನ್ ಅಂತೆ ನೋಡಿ. ನಿವೇದನ್ ಇಲಿಯಾಸ್ ಬಸ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿಧಾನು ಕನ್ನಡ ಬ್ಲಾಗ್ಸ್ ಅವರು. ರಾಧಾಕೃಷ್ಣ ಡನ್ ಸಿಸ್ ಅಂತಿದ್ದಾರೆ. ಶ್ರೀ ರಾಧಮ್ಮ ನಮಸ್ತೆ ಅಂತಿದ್ದಾರೆ. ಕಿಚನ್ ಕಿಂಗ್ ಸೂಪರ್ ಅಂತಿದ್ದಾರೆ. ಶುಚಿರುಚಿ ಹಾಯ್ ಸಿಸ್ ಹಾಯ್ ವೆಲ್ಕಮ್. ಶುಚಿರುಚಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಕಿಚನ್ ಸೂಪರ್ ಅಂತಿದ್ದಾರೆ. ಪೂಜಾ ಅವರೇ ಎಲ್ಲೋ ಸಿಸ್ ಬ್ಲೂ ಕೊಡಿ. ಕೊಟ್ಟೆ ಸಿಸ್. ಇಲಿಯಾಸ್ ಅವರು ಹೇಗಿದ್ದೀರಿ ಅಕ್ಕ? ನಾನು ಚೆನ್ನಾಗಿದ್ದೀನಿ. ಇಲಿಯಾಸ್ ಬಾಸ್ ಅವರೇ ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಾಪಿ ಕುಡಿದ್ರಾ? ಏನು ಸಾಯಂಕಾಲ ನಾಷ್ಟ ಏನಿತ್ತು? ಶುಚಿರುಚಿ ಗುಡ್ ಈವ್ನಿಂಗ್ ಅಂದಿದ್ದಾರೆ. ಕಿಚನ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬ್ಲೂ ಕೊಟ್ಟೆ ಪೂಜಾ ಅವರೇ, ನಿಮಗೆ ಬಂದಿಲ್ವಾ? ಕೊಟ್ಟೆ. ಲೈಕ್ ಡನ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಧಮ್ಮ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಎಪಿಡೆ ಅವರು ಅಲ್ಲಿ ಬ್ಲೂ ಕೊಡ್ತಾ ಇಲ್ಲ, ಅದಕ್ಕೆ ಇಲ್ಲಿ ಬಂದೆ ಅಂತಿದ್ದಾರೆ. ಪ್ರಜೀವ್ ಆಫೀಸಲ್ಲಿ ಅವರು ಸಪೋರ್ಟಲ್ಲಿದ್ದಾರೆ. ಶುಚಿರುಚಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂತಿದ್ದಾರೆ. ಟ್ರೈನ್ ಸಪೋರ್ಟಲ್ಲಿದ್ದಾರೆ. ಇಲಿಯಾಸ್ ಅವರು ಊಟ ಆಯ್ತಾ ಅಂತಿದ್ದಾರೆ. ಟ್ರೈನ್ ಬ್ರದರ್ ನಿಮ್ಮದು ಇದು ಇಲ್ವಾ, ಲೈವ್ ಇಲ್ವಾ ಟ್ರೈನ್ ಬ್ರದರ್ ನಿಮ್ಮದು? ಇಲಿಯಾಸ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸಪೋರ್ಟಲ್ಲಿದೆ. ಹೌದಾ ಅಂತಿದ್ದಾರೆ. ನಾನು ಯಾರ್ದು ಇಲ್ಲ ಅಂತ ನಾನು ಕೂಡ ಸ್ಟಾರ್ಟ್ ಮಾಡಿದೆ. ಯಾರ್ದು ನನಗೆ ತೋರಿಲ್ಲ ಲೈವ್. ಮತ್ತು ನಾನು ಸಪೋರ್ಟ್ ಮಾಡುವವರಿಗೆ ಮಾಡಿ ಬಂದೆ. ಟ್ರೈನ್ ಅವರು ಸಪೋರ್ಟ್. ಇಲಿಯಾಸ್ ಬಸ್ ಸಪೋರ್ಟ್. ಕಿಚನ್ ಕ್ವೀನ್ ಅವರು ಸಪೋರ್ಟಲ್ಲಿದೆ. ಶುಚಿ ಬೆಸ್ಟ್ ಅಂತಿದ್ದಾರೆ. ಮಂಜುನಾಥ್ ಅವರು ಸಪೋರ್ಟಲ್ಲಿದ್ದಾರೆ. ವಿಧಾನ್ ಅವರು ಸಪೋರ್ಟ್ ಅಂತಿದ್ದಾರೆ. ಕಿಚನ್ ಗುಡ್ ಅಂತಿದ್ದಾರೆ. ಟ್ರೈನ್ ಅವರು ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಅಂತಿದ್ದಾರೆ. ಟ್ರೈನ್ ಅವರು ಗುಡ್ ಅಂತಿದ್ದಾರೆ. ಪೂಜಾ ಎಡಿಟಿಂಗ್ ಇವರು ಕೊಡ್ತೀನಿ ಇಲ್ಲ ನೋಡು ನನಗೆ ಇವರು ಕೊಟ್ಟೆ. ಪೂಜಾ ಅವರೇ ಕೊಟ್ಟೆ ನೋಡಿ. ಸಪೋರ್ಟಲ್ಲಿದೆ. ಕಿಚನ್ ಕಿಂಗ್ ಗುಡ್ ಅಂತಿದ್ದಾರೆ. ಲೇಸ್ ಅವರು. ವಿಧಾನ ಅವರು ಹಾಯ್ ಮಾಡಿದ್ದೀನಿ ಸಿಸ್ ಅಂತಿದ್ದಾರೆ. ಟ್ರೈನ್ ಅವರು ಸಪೋರ್ಟ್. ಮಂಜುನಾಥ್ ಬ್ರದರ್ ಸಪೋರ್ಟಲ್ಲಿದ್ದಾರೆ. ಕೊಡ್ತೀನಿ. ಕೊಟ್ಟೆ ಅಲ್ವಾ ಪೂಜಾ ಅವರೇ? ನಾನು ಕೊಡದೆ ಇರಲ್ಲ ಯಾರಿಗೂ. ನಾನು ಹಾಗೆಲ್ಲ ಕೊಡದೆ ಇರಲ್ಲ ಬ್ಲೂ, ಗೊತ್ತಾಯ್ತಾ ಪೂಜಾ ಅವರೇ? ನಾನು ಎಲ್ರಿಗೂ ಬ್ಲೂ ಕೊಡ್ತೀನಿ. ID ಇದ್ದೆ ಅವರಿಗೆ ಎಲ್ರಿಗೂ ಕೊಡ್ತೀನಿ. ಪೂಜಾ ಜಾಯಿನ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನಮ್ಮ ಇಲಿಯಾಸ್ ಪಾಸ್ ಅವರು ನೋಡಿ. ಪೂಜಾ ಅವರು ಪ್ಲೀಸ್ ನೈಸ್ ಅಂತಿದ್ದಾರೆ.
ಲೈಫ್ ಕಾಫಿ ಆಯಿತಾ ಅಂತಿದ್ದಾರೆ. ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ರಚನಾ ಇವರು ರಾಧಾಸ್ ಅವರು ಆಲ್ರೆಡಿ ಡನ್ ಅಂತಿದ್ದಾರೆ. ಶುಚಿ ಅವರು ಶುಚಿ ನೈಸ್ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಅಂತಿದ್ದಾರೆ. PDS ಇಲಿಯಸ್ ಪಾಸ ರಿಟರ್ನ್ ಡನ್ ಅಂತಿದ್ದಾರೆ. ಪೂಜಾ ಅವರು ಸೂಪರ್ ಅವರು ಇಲ್ಲ ರಾಧಾ ಅಕ್ಕ 5:30ಗೆ ಟೀ ಲೈಫ್ ಇದ್ದು ರಂಜು ಅವರು ಬಂದರು. ಆಯ್ ರಂಜು ರಂಜು ನಾನು ಇವಾಗ ಸ್ಟಾರ್ಟ್ ಮಾಡಿ ಬಿಟ್ಟೆ ನೋಡುವ ಅಂತ ಬಂದೆ. ಸೂಪರ್ ಮಧ್ಯಾಹ್ನ ಕೂಡ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಸರಿಯಾಗಿ. ಬೇಗ ಕಟ್ ಮಾಡಿದೆ 8:30ಗೆ 12:00ವರೆಗೆ ಬಿಟ್ಟಿದ್ದೇನೆ ನಾನು. ನಿಮ್ಮದು ಕಾಪಿ ಆಯಿತಾ ಅಂತಿದ್ದಾರೆ. ಸುಮಾವಿಯರು ಓಕೆ ಶುಚಿ ರುಚಿ ಮಾಡಿದ್ದೀನಿ ಅಂತಿದ್ದಾರೆ. ಪೂಜಾ ಅವರು ಓಕೆ ಇಲಿಯಾಸ್ ಅಂತಿದ್ದಾರೆ. PD ಅವರು ಸೂಪರ್ ಅಂತಿದ್ದಾರೆ. ಸುಮಾವಿ ಥ್ಯಾಂಕ್ ಯು ಪೂಜಾ ಸಿಸ್ ಅಂತಿದ್ದಾರೆ. ಪೂಜಾ ಅವರು ರಿಟರ್ನ್ ಡನ್ ಇಲಿಯಾಸ್ ಅಂತಿದ್ದಾರೆ. ಇಲಿಯಾಸ್ ಅವರು ರಾಧಾ ಲೈಫ್ ಸ್ಟೈಲ್ ಜಾಯಿನ್ ಡನ್ ಪ್ಲೀಸ್. ರಾಧಾ ಅವರೇ ನಿಮಗೆ ಇಲಿಯಾಸ್ ಪಾಸ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ. TV17 ಬಂದರು. ಅತ್ತೆ ಹಾಯ್ ಅಂತಿದ್ದಾರೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ರಂಜು ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. TV ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಪೂಜಾ ಅವರೇ ಪಿ ಅಂತಿದ್ದಾರೆ. ಶುಚಿ ಅವರು ಕಿಚನ್ ಕ್ವೀನ್. ಗೀತಾ ಸಿಸ್ ನಮಸ್ತೆ, ನಿಮ್ಮ ಲೈವ್ಗೆ ಎಷ್ಟು ಟೈಮಿಂಗ್ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. TV17 ಅವರು ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್. ಅತ್ತೆ ಕಾಫಿ ಆಯಿತಾ? ಕಾಫಿ ಕುಡಿಯಲ್ಲ ನಾನು. ಸಿಸ್ಗೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತಿದ್ದಾರೆ. ನಮ್ಮ ಶುಚಿ ರುಚಿ ಅವರೇ PD ನೈಸ್ ಅಂತಿದ್ದಾರೆ. TV17 ಅವರು ನೈಸ್ ಅಂತಿ ಸೂಪರ್ ಸಪೋರ್ಟ್. ಪೂಜಾ ಸಿಸ್ ಕಮೆಂಟ್ ಮಾಡಿ ವಿಡಿಯೋ ರಿಲೇಟೆಡ್ ಅಂತಿದ್ದಾರೆ. ನಮ್ಮ ಸುಮಾ ವಿ ಚಾನಲ್ ಅವರು ಶುಚಿ ವೆರಿ ಗುಡ್ ಅಂತಾರೆ. ಲೇಸ್ ಪರ್ಸನ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಮಾ ಅವರು. ಶುಚಿ ಸಿಸ್ ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು TV17 ಅವರೇ. ಪಿ ಅವರು ರಂಜು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ TV17 ಅವರೇ. ಪಾಸ ಗಿಫ್ಟ್ ಡನ್ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಹೆಪ್ಪಿ ಯಾರ್ ನೀವು ಅಂತಿದ್ದಾರೆ. ಹೆಪ್ಪಿ ಯಾರ್ ನೀವು ಅಂತಿದ್ದಾರೆ. ಪೂಜಾ ಅವರು ಇಲ್ಲ ಅರಿನಾ ಸಿಸ್ಟರ್ ಸಪೋರ್ಟ್ ಅಂತಿದ್ದಾರೆ. ಓಕೆ ನಿಮ್ಮ ಚಾನಲ್ ಇಲ್ವಾ ಪೂಜಾ ಅವರೇ? ಎಲ್ಲರೂ ಅರಿನಾ ಸಿಸ್ಟರ್ ಸಪೋರ್ಟ್. ಓಕೆ ಪೂಜಾ ಅವರೇ ಸೂಪರ್ ನೋ ಮಾಡಿ. ಥ್ಯಾಂಕ್ ಯು ಪೂಜಾ ಎಡಿಟಿಂಗ್ ಅವರೇ. ಥ್ಯಾಂಕ್ ಯು ಸೊ ಮಚ್. TV17 ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಗೇನೆ ರಾಂಗ್ ನಂಬರ್ ನಾನು ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. TV17 ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಶುಚಿ. ಥ್ಯಾಂಕ್ ಯು ಜೈ ಶ್ರೀರಾಮ್ ಅಂತಿದ್ದಾರೆ. ಶುಚಿ ಥ್ಯಾಂಕ್ ಯು. ರಾಧವರೇ ಥ್ಯಾಂಕ್ ಯು. TV ಅವರೇ ಥ್ಯಾಂಕ್ ಯು. ಸುಮಾವೀರೇ ಥ್ಯಾಂಕ್ ಯು. ಪೂಜಾ ಸಿಸ್ ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು ಎಪಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಗುಡ್ ಈವ್ನಿಂಗ್ ಪ್ರವೀಣ್ ನಾಯ್ಕ್ ಅವರೇ. ಗುಡ್ ಈವ್ನಿಂಗ್. 17 ಲೈಕ್ ಡನ್ ಅಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಪಿ ಅವರು. ರಂಜು 500 ಮಾಡೋಣ ಅಂತ ಇದ್ದೆ ನಾನೇ ಯಾರು ಅಂತ ಕೇಳ್ತೀಯ. ಅಯ್ಯೋ ದೇವ. ಇಲ್ಲ ಎಪಿ ಏನು ತಿಂದಿಲ್ಲ. ಮಾರ್ನಿಂಗ್ ಸ್ವಲ್ಪ ರೈಸ್ ತಿಂದೆ ಅಷ್ಟೇ. ಯಾಕೆ ಪೂಜಾ ಅವರೇ ಉಪವಾಸ ಮಾಡಿದ್ರಾ? ಶುಚಿ ಅವರು ಬೆಸ್ಟ್ ಅಂತಿದ್ದಾರೆ. ಉಪವಾಸ ಮಾಡಿದ್ರಾ ಪೂಜಾ ಅವರೇ ನೀವು? ಯಾಕೆ ತಿಂದಿಲ್ಲ? ಹೆಲೋ ಫ್ರೆಂಡ್ಸ್ ಅಂತಿದ್ದಾರೆ. ನಮ್ಮ ಶುಚಿ ರುಚಿ ಅವರು ಹೆಲೋ ಫ್ರೆಂಡ್ಸ್ ಹೆಲೋ ಅಂತಿದ್ದಾರೆ ನೋಡಿ. ಹೆಲೋ ನಮಸ್ತೆ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಎಪಿ ಲೈವ್ ನೀವು ಎಪಿ ಇಲ್ಲಾರ ನೀವು ಅಂತಿದ್ದಾರೆ. ಪೂಜಾ ಮಜನ್ಗೆ ಉಪವಾಸ್. ಮಜನ್ಗೆ ಉಪವಾಸ ಹೌದಾ? ಸೂಪರ್ ಅಂತಿದ್ದಾರೆ. ಸುಮವಿಯರ್ ಎಪಿ ಡೇ ಅವರು ರಂಜು ಗಿಫ್ಟ್ ನೋಡ್ಕೋ ಅಂತಿದ್ದಾರೆ. ಓಕೆ ಸಿಸ್ ಬಾಯ್ ಅಂತಿದ್ದಾರೆ. ಸುಮಾವರೇ ಒಂದು ಮೆಸೇಜ್ ಹಾಕಿ ಓಕೆ, ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ನಿಮಗೆ ಆಯಿತಾ. ಶುಚಿ ರುಚಿ ಬೆಸ್ಟ್ ಅಂತಿದ್ದಾರೆ. ಪೂಜಾ ಅವರು ರಾಧಾ ಲೈಫ್ ಸ್ಟೈಲ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ರಾಧಾ ಅವರೇ ನಿಮಗೆ ಡನ್ ಅಂತೆ ನೋಡಿ. ಪೂಜಾ ಅವರು ಪ್ಲೀಸ್ ಅವರಿಗೆ ರಿಟರ್ನ್ ಮಾಡಿ. 1K ಆಯ್ತಾ ರಾಧಾ ಅವರೇ? ಸುಮಾ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಸುಮಾ ಅವರಿಗೆ ಗಿಫ್ಟ್ ಕೊಟ್ಟು ಹೋಗಿ ಆಯಿತಾ? ನೀವು ಅವ್ರು ಕೊಟ್ರಾ? ಅಲ್ಲ ರಾಧಾ ಅವರೇ ನಿಮ್ಮದು 1K ಆಯಿತಾ? ಎಸ್ 1K ಆಯಿತು. ಕಂಗ್ರ್ಯಾಚುಲೇಷನ್ ರಾಧಾ ಅವರೇ. ಕಂಗ್ರ್ಯಾಚುಲೇಷನ್ ನಿಮಗೆ 1K ಮಾಡಿದ್ದಕ್ಕೆ. ಒಂದು ಸ್ವಲ್ಪ ಜಾಸ್ತಿ ಮಾಡಿ ಇಡಿ ರಾಧಾ ಅವರೇ. ಒಂದು 10 ಏನೋ ಜಾಸ್ತಿ ಮಾಡಿ ಇಡಿ, ಇಲ್ಲಾಂದರೆ ಲೆಸ್ ಆಗುತ್ತೆ. ಲೈಕ್ ಡನ್ ಅಂತಿದ್ದಾರೆ. ಮೈ ಸಿಂಪಲ್ ಕುಕ್ಕಿಂಗ್ ಸ್ಟೈಲ್ ವಿಲೇಜ್ ಅವರು ಬಂದರು. ವೆಲ್ಕಮ್. ಪೂಜಾ ಲೈಫ್ ಇದ್ದು ರಂಜು ಬೇಡ ಎಪ್ಪಿ ನನಗೆ ಅಂತಿದ್ದಾರೆ. ಅಯ್ಯೋ ಎಪ್ಪಿ ನಾನು ಮುಸ್ಲಿಂ ಅಲ್ಲಪ್ಪ, ನಾನು ಹಿಂದೂ. ಹೌದು ನಾನು ನೋಡೋದು ಪೂಜಾ ಅಂತ ನೀವು ಉಪವಾಸನ ಅಂತ ಕೇಳ್ತಿದ್ದಾರೆ. ಪ್ರಜೀವ್ ಅವರು ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಎಲ್ರಿಗೂ. ಎಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ರಾಧಾ ಅವರು ಗಿಫ್ಟ್ ಡನ್ ಅಂತಿದ್ದಾರೆ. ಪೂಜಾ ಗಿಫ್ಟ್ ಡನ್ ಅಂತೆ. ಯಶ್ವಿತಾ ಮೊಬೈಲ್ ಕೊರು ಬೇಟಾ. ಪೂಜಾ ಗಿಫ್ಟ್ ಡನ್ ನೋಡಿ ನಮ್ಮ ರಾಧಾ ಅವರು. ರಂಜು ಬೇಡ ಅಂದರೆ ಓಕೆ, ನೋ ಪ್ರಾಬ್ಲಮ್. ಓಕೆ ಅಂದರೆ ಸಿಸ್ ಯುವರ್ ಸಾಂಗ್ ಸೂಪರ್. ಓಕೆ ರಾಧಾ ಸಿಸ್ ಯುವರ್ ಸಾಂಗ್ ಸೂಪರ್.
ರಾಧಾ ಸಿಸ್ ಗಿಫ್ಟ್ ಕೊಳ್ಳಿ, ನಾನು ಗಿಫ್ಟ್ ಕೊಡ್ತೇನೆ ಸಿಸ್ ಅಂತಿದ್ದಾರೆ. ಮೈ ವಿ ಸಿಂಪಲ್ ಕುಕ್ಕಿಂಗ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಅವರು. ರಾಧಾ ಅವರು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. 5 ಮೆಂಬರ್ಸ್ ಇದ್ದೀರಿ ಐಡಲ್ಲಿ, ಯಾರು ಬಂದು ಸಪೋರ್ಟ್ ಮಾಡಿ ಬನ್ನಿ. ಪೂಜಾ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಎಡಿಟಿಂಗ್ ಮತ್ತೆ ಯಾಕೆ ಉಪವಾಸ ಅಂತಿದ್ದಾರೆ. ಎಡಿಟಿಂಗ್ ಯಾಕೆ ಉಪವಾಸ ಮಾಡಿದ್ರಿ ನೀವು ಪೂಜಾ ಅವರೇ? ಏನಂತ ಇವತ್ತೆಂತ ಸ್ಪೆಷಲ್ ಉಂಟಾ ಉಪವಾಸ ಮಾಡಲಿಕ್ಕೆ? ರೈಸ್ ಊಟ ಮಾಡಿದಿರಿ, ಮತ್ತೆಂತ ಉಪವಾಸ? ರಾಧಾ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ರಾಧಾ ಅವರೇ ಗಿಫ್ಟ್ ಡನ್ ಅಂತೆ. ನಮ್ಮ ಮೈ ಸ್ಟೈಲ್ ಕುಕ್ಕಿಂಗ್ ಅವರು ಮಾಡಿದ್ರು ನೋಡಿ. ಅಶವಳ್ಳಿ ಪಾನಿಪುರಿ ತಿಂದೆ ಮತ್ತೆ ಹೊಟ್ಟೆ ತುಂಬಿತು. ಪಾನಿಪುರಿ ಎಲ್ಲ ತಿಂದರೆ ಮತ್ತೆ ಊಟ ಎಲ್ಲಿಂದ ಸೇರುತ್ತೆ ಅಪ್ಪ? ನಾನಂತೂ ಉಪವಾಸ ಮಾಡಿದ್ರು ಅಂತ ಅಂದ್ಕೊಂಡೆ. ಪೂಜಾ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಅದವರು. ಸೂಪರ್, ಥ್ಯಾಂಕ್ ಯು. ಇಲಿಯಸ್ ಪಾಸ ಗಿಫ್ಟ್ ಡನ್, ಪ್ಲೀಸ್ ಚೆಕ್ ಮಾಡಿ ಅಂತಿದ್ದಾರೆ. ಶುಚಿರುಚಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರಜೀವ್ ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧಾ ಅವರು ಮಾರ್ನಿಂಗ್ ರೈಸ್ ತಿಂದೆ, ಆಫ್ಟರ್ನೂನ್ ಪಾನಿಪುರಿ ತಿಂದೆ, ಮತ್ತೆಂತ ಉಪವಾಸ ನಿಮ್ಮದು? ಸೂಪರ್ ಅಂತಿದೆ ಶುಚಿ ಅವರು. ಸೂಪರ್, ಅಯ್ಯೋ ದೇವ್ರ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪೂಜಾ ಅವರು ನಾನು ಜೀವನದಲ್ಲಿ ಉಪವಾಸ ಮಾಡಿಲ್ಲ ಸಿಸ್ಟರ್. ಇಲ್ವಾ? ನಾನು ಮಾಡ್ತೀನಿ. ತಿಂಗಳಿಗೆ ಒಂದು ಉಪವಾಸ ಇದೆ ನಂದು. ಸೂಪರ್ ಸಪೋರ್ಟ್. ಎಡಿಟಿಂಗ್ ಇಲ್ಲ, ಹೋಲು ಬರೀ ಹೋಲು ಇಲ್ಲ, ಬರೀ ಹೋಳು. ಪೂಜಾ ಎಡಿಟಿಂಗ್. ಶುಚಿರುಚಿ ಸೂಪರ್ ಲೈಫ್ ಇದ್ರನ್ ಸೂಪರ್ ಶುಚಿರುಚಿ ರೆಡಿ ಅಂತಿದ್ದಾರೆ. ಪೂಜಾ ಹ್ಯಾಪಿ ಅಂತಿದ್ದಾರೆ. ಲೈಫ್ ಇದ್ರನ್ ಸೂಪರ್ ಸಪೋರ್ಟ್. 572 ಪೂಜಾ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಮೈ ಸಿಂಪಲ್ ಕುಕ್ಕಿಂಗ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಬ್ಲಾಗ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಶುಚಿರುಚಿ ರಿಯಾಲಿ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಸೂಪರ್ ಅಂತಿದ್ದಾರೆ. ಶುಚಿರುಚಿ ನೈಸ್ ಅಂತಿದ್ದಾರೆ. ಪೂಜಾ ಅವರು ಮತ್ತೆ ಮಾತಾಡಬೇಡ ಎಪ್ಪಿ ನೀನು ಅಂತಿದ್ದಾರೆ ನೋಡಿ. ಲೈಫ್ ಇದ್ದು ರಂಜು ಸೂಪರ್ ಅಂತಿದ್ದಾರೆ. ಮೈ ಸಿಂಪಲ್ ಕುಕ್ಕಿಂಗ್ ಡನ್ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಅಂತಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಥ್ಯಾಂಕ್ ಯು ಬೆಸ್ಟ್. ಥ್ಯಾಂಕ್ ಯು ರಾಧಾ ಸಿಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲೈಫ್ ಇದ್ರೆ ಸೂಪರ್ ಸಪೋರ್ಟ್. ಎಡಿಟಿಂಗ್ ಊಟ ಮಾಡಿ ಇಲ್ಲ ಅಂತ ಎಲ್ಲಿದೆಯಲ್ಲ. ಊಟ ಮಾಡಿಲ್ಲ ಅವರು. ಪಾನಿಪುರಿ ತಿಂದಿದ್ರು, ಬೆಳಿಗ್ಗೆ ರೈಸ್ ತಿಂದಿದ್ರು, ಮಧ್ಯಾಹ್ನ ಪಾನಿಪುರಿ ತಿಂದರು. ಹೆಪ್ಪಿ ನಿಮಗೆ ಓಳು ಅನ್ಸ್ತಾ ಹೋಗ ಮಾತು ಆಡಿಸ್ಬೇಡ ನನಗೆ. ಶುಚಿರುಚಿ ಥ್ಯಾಂಕ್ ಯು ಅಂತಿದ್ದಾರೆ. ನಮ್ಮ ಲೈಫ್ ಇದ್ರೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪೂಜೆ ಮಾಡಲ್ಲ ಮತ್ತೆ ಪಾನಿಪುರಿ ಊಟ ಮನೆ ಏನು, ಹೋಗು ನೀನು, ಬೇಕಾಗಿಲ್ಲ, ಮಾತು ಆಡಬೇಡ ಅಂತಿದ್ದಾರೆ. ಲೈಫ್ ಇದ್ರೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶುಚಿರುಚಿ ಗುಡ್ ಅಂತಿದ್ದಾರೆ. ಎಪಿ ಅವರು ಎಡಿಟಿಂಗ್ ಈ ಕಡೆ ಬಂದಾಗ ಸಿಗು, ಬಿರಿಯಾನಿ ಕೊಡಿಸ್ತೀನಿ ಅಂತಿದ್ದಾರೆ. ಲೈಫ್ ಇಂದು ರಂಜು ಸೂಪರ್ ಸಪೋರ್ಟ್ ಅಲ್ಲಿ. ಶುಚಿರುಚಿ ವೆರಿ ಗುಡ್ ಅಂತಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್. ಶುಚಿರು ಬೆಸ್ಟ್ ಅಂತಿದ್ದಾರೆ. ನಿಜವಾಗ್ಲೂ ಕೊಡಿಸ್ತೀಯಾ ಹೆಪ್ಪಿ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್. ರಂಜು ಎಷ್ಟಾಯ್ತು ನಿಮ್ದು ಸಬ್? ಎಷ್ಟಾಯ್ತು ರಂಜು? ಎಂತಕ್ಕೆ ಕಾಲ್ ಮಾಡ್ತೀಯಾ? ಲೈವ್ ಅಲ್ಲಿ ಇದ್ದೀನಿ. ಸೂಪರ್ ಅಂತಿದ್ದಾರೆ. ಸೂಪರ್ ಶುಚಿ ಬೆಸ್ಟ್ ಅಂತಿದ್ದಾರೆ. ಬೆಸ್ಟ್ ಸೂಪರ್ ಸಪ್ಪಲಿದ್ದಾರೆ. ರಂಜು ಸೂಪರ್ ಅಂತಾರೆ. ಎಪಿ ಅವರು 50,500 ಗಿಫ್ಟ್ ಕಮ್ಮಿ ಇದ್ರೆ ಹೇಳಿ ಗಿಫ್ಟ್ ಕೊಡ್ತೀನಿ. ಓ ದೇವರೇ, ಅಷ್ಟು ನನಗೆ ಬೇಡಪ್ಪ. 5,000 1,000ಕ್ಕೆ 5-10 ಕಮ್ಮಿ. ಓಕೆ ನನಗೆ ಕಮ್ಮಿ ಇದೆ, ಕೊಡಿ. ರಾಧಾ ಅವ್ರದ್ದು ಆಯ್ತಾ ಲೈಫ್? ರಾಧಾ ಅವರೇ ನಿಮ್ದು 1K ಆಯ್ತಲ್ವಾ? ನಿಮ್ಗೆ ಇಲ್ಲಾದ್ರೂ ಕೊಡ್ತಿದ್ರು. ಹೆಪ್ಪಿ ನೀನು ಇನ್ನು ಊಟ ಮಾಡಿದ್ದಿ? ಏನು ಊಟ ಮಾಡಿದ್ದಿ ಹೆಪ್ಪಿ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಧಾ ಅವರು ಸೂಪರ್ ಸಪೋರ್ಟ್. ರಾಧಾ ಅವರಿಗೆ ಕಂಗ್ರ್ಯಾಚುಲೇಷನ್, 1K ಮಾಡಿದ್ರಲ್ವಾ? ಸೂಪರ್ ಸಪೋರ್ಟ್. ಲೈಫ್ ಇದ್ರೆ ಸೂಪರ್ ಸಪೋರ್ಟ್. ಪ್ರಜೀವ್ ಆಫೀಸಲ್ಲ ಆಲ್ರೆಡಿ ಕನೆಕ್ಟೆಡ್. ನೀವು ಕನೆಕ್ಟ್ ಮಾಡಿ. ಪ್ರಜೀವ್ ಕನೆಕ್ಟೆಡ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. RKBSFS ಅವರು ಬಂದರು. ಕಾಫಿ ಆಯ್ತಾ? ಕಾಫಿ ಪರ್ಬುಜಿ ಯಾನಿ RKFS ಯಾನ್ ಕಾಫಿ ಪರ್ಬುಜ್ ಯಾನ್ ಉಂದು ಮಲ್ತೆ ಪುರಾನ್ ಪೋಲಿ ಬಂದ್ಪೇರತ್ತ ಮುಂಬೈದ ಮಲ್ತೆ ಅವು ಮಲ್ತೆ ಕಡೆ ಅವೇನು ಮಲ್ತು ತಿನ್ನಿನಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶುಚಿರುಚಿ ಜೈ ಶ್ರೀರಾಮ್ ಅಂತಿದ್ದಾರೆ. ಅವರು ಸೂಪರ್ ಸಪೋರ್ಟ್. ಎಸ್ ಸಿಸ್ಟರ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೂರ್ಗ್ ಅವರು ನ್ಯೂ ಮೆಂಬರ್ಸ್ ಪ್ಲೀಸ್ ಕನೆಕ್ಟ್ ಅಂತಿದ್ದಾರೆ. ಸೂಪರ್.
RKBSF జోకులు దాదా మలిపారు జోకులు టీవీ తుందులు ఉల్లేరు రెడ్డి జనల టీవీ తోనులేరు ಎಪಿ ರಿಟರ್ನ್ ರೀ ನಿನ್ನ ರೀಲ್ ನಾನೇ ಇರು ಎಪ್ಪಿ ನಿನ್ನ ರೀಲ್ ಲೈಫ್ ಇದನ್ನು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಎಪಿ ಅವರು ಎಡಿಟಿಂಗ್ ಪಕ್ಕದ ಮನೆ ರಾಮಣ್ಣ ಮೇಲೆ ಆನೆ ಆನೆ ಬಿರಿಯಾನಿ ಕೊಡಿಸ್ತೀನಿ ಆ ಪಕ್ಕದ ಮನೆ ರಾಮಣ್ಣನನ್ನು ಇದು ಮಾಡಬೇಡಿ ಪಾಪ ಅವರು ಪಕ್ಕದ ಮನೆಯಲ್ಲಿ ಇದ್ದರೆ ಒಂದು ವೇಳೆ ಗೋವಿಂದ ರಾಧಾ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಅಂತಿದ್ದಾರೆ ಎಪಿ ಅವರು 510 ಕಮ್ಮಿ ಇದ್ದರೆ ಯಾರಿಗೆಲ್ಲ ಇದೆ 500ಕ್ಕೆ 10ಕ್ಕೆ ಕೊಡ್ತಾರಂತೆ ಎಪಿಯರೇ ಅವರು ಏನು ಪುದರು ಶರಣ್ಯ ಲಕ್ಷ್ಮಿ ಹೌದಾ ಅಂದೆ ಇರ್ನ ಪುದರ ಶರಣ್ಯ ಲಕ್ಷ್ಮಿಯಾ ಇರ್ನ ಊರು ಅಲ್ಲ ಕುಡ್ಲಾನೆ ಇರ್ನ ಊರು ಕೂರ್ಗ ಅವರು ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯ್ತಾ ನೀವೆಲ್ಲ ಕೂರ್ಗ ಅವರೆಲ್ಲ ಥ್ಯಾಂಕ್ ಯು ಸೋ ಮಚ್ ನಾನು ಈಗೇನೆ ಲೈವ್ ಸ್ಟಾರ್ಟ್ ಮಾಡಿದ್ದು ಬರ್ತಾರಾ ನೋಡುವಂತ ಬಂದ್ರಪ್ಪ ತುಂಬ ಜನ ಬಂದರು ಥ್ಯಾಂಕ್ ಯು ನಿಮಗೆ ನಂದು ಟೈಮು 9:30ಗೆ ನೈಟ್ ನಾನು ಈಗೇನೆ ಕೂತ್ಕೊಂಡಿದ್ದೆ ಸ್ಟಾರ್ಟ್ ನೋಡುವ ಅಂತ ಮಾಡಿದೆ ಎಲ್ರಿಗೂ ಸಪೋರ್ಟ್ ಮಾಡಿ ಬಂದು ಸ್ಟಾರ್ಟ್ ಮಾಡಿದೆ ಮಾಡುವಾಗ ಬಂದರು ಅಯ್ಯೋ ಎಪ್ಪಿ ಗೋವಿಂದ ಅಂತಿದ್ದಾರೆ ಸೂಪರ್ ಇನ್ಸ್ಪೈರಿಂಗ್ ಅವ್ರು ಬಂದರು ಸೂಪರ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೂಪರ್ ಲೈವ್ ಎಡಿಟಿಂಗ್ ನಾನು ಹೀಗೆ ಮಾಡ್ತೀನಲ್ವ ಒಮ್ಮೆಲೆ ಸ್ಟಾರ್ಟ್ ಮಾಡ್ತೀನಿ ಹಾಗಾದರೂ ಜನ ಬರ್ತಾರೆ ಇಲ್ಲಾಂದರೆ ಬರೋದೇ ಇಲ್ಲ ಯಾರು ಬರ್ತಾರೆ ಸ್ವಲ್ಪ ಕಡಿಮೆ ಈಗ ನನಗೆ ಮಕ್ಕಳು ಬಿಡಲ್ಲ ಈಗ ಮಕ್ಕಳು ಸುಮ್ಮನೆ ಕೂತಿದ್ದಾರೆ ಎಡಿಟಿಂಗ್ ಮೀ ಎಪ್ಪಿ ಡೇ ಅಂತಿದ್ದಾರೆ ಶುಚಿರುಚಿ ಕೂರ್ಕ ಅವರು ಗುಡ್ ಲೈವ್ ಅಂತಿದ್ದಾರೆ ಪೂಜಾ ಅವ್ರನ್ನ ಗಾಡ್ತಿದ್ದಾರೆ ಇನ್ಸ್ಪೈರಿಂಗ್ ಅವರೇ ಎಂಚೋಲ್ಲರು ಬರ್ತಾರ ಖುಷಿ ಆಂಡತೆ ಚಾನಲ್ ಬತ್ತಿನ ಎಂಕಲ್ ಅವರ ಟೆನ್ಷನ್ ಅನ್ಮಾರೆ ಇರ್ನ ಚಾನಲ್ ಪೋಯ್ ಬೊಕ್ಕ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಕೂರ್ಗ ಸೂಪರ್ ಸಪೋರ್ಟ್ ಶುಚಿರುಚಿ ನೈಸ್ ಅಂದಿದ್ದಾರೆ ದಾದೆ ದಾಲೇಜ್ ಕಾಪಿಗಿನಿ ಅವಿ ಪುರಾನ್ ಪೋಲಿ ಪಲ್ದೆ ಅಂಚ ಊರುಡು ಹೋಲಿಗೆ ಅಂತ ಏನ ಪನ್ಪೇರತ್ತೆ ಅಂಚಿನ ಮುಲ್ಲೊಂದು ಪುರಾನ್ ಪೋಲಿ ಮಲ್ಪೇರು ಮುಲ್ತಾಗಲ್ಲ ಗೋವಿಂದ ಅಂತ ಥ್ಯಾಂಕ್ ಯು ಸುಳ್ಳಿ ಆಡ್ದತೆ ಓ ಶರಣ್ಯ ಸೂಪರ್ ನೈಸ್ ನೇಮ್ ಅರ್ಜುನ್ ಅವರು ಬಂದರು ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಾರೆ ಲೈಕ್ ಡನ್ ಅಕ್ಕ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಂತಕ್ಕಪ್ಪ ನನ್ಗೆ ಸಪೋರ್ಟ್ ಲೈಕ್ ಡನ್ ಸಿಸ್ಟರ್ BMHS ಅವರು ಬಂದರು ಎಲ್ಲರೂ ಲೈಕ್ ಡನ್ ಅಂತೀರಾ ಲೈಕ್ ಎಲ್ಲಿ ಹೋಯ್ತು ಹಾಗಾದ್ರೆ ಬಂದಿಲ್ಲ ಅಲ್ವಾ 20 ಬಂದಿತ್ತು ಇವಾಗ 23 ಆಗಬೇಕಿತ್ತು ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಅವರು ಬಂದರು ಗುಡ್ ಈವ್ನಿಂಗ್ ಜಗದೀಶ್ ಅವರೇ ಪೂಜಾ ರಿಟರ್ನ್ ಗಿಫ್ಟ್ ಮಾಡಿ ಮೈ ಸಿಂಪಲ್ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಬ್ಲಾಗ್ ಅವರಿಗೆ ಜಗದೀಶ್ ಅವರು ಗುಡ್ ಈವ್ನಿಂಗ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಜಗದೀಶ್ ಅವರೇ ಶುಚಿರುಚಿಯು ಥ್ಯಾಂಕ್ ಯು BST ಅವರು ಬಂದರು ಹಾಯ್ ಸಾಯ್ ವೆಲ್ಕಮ್ BST ಅವರೇ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಡೋದಿದ್ದವರು ಪ್ಲೀಸ್ ಒಂದು ಲೈಕ್ ಕೊಡಿ ಪ್ಲೀಸ್ ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ ಎಡಿಟಿಂಗ್ ಅವರು ಎಪಿ ನಿನ್ನ ರಿಯಲ್ ನೇಮ್ ಕೂರ್ಗ್ ಅವರು ಅರ್ಜುನ್ 788 ಡನ್ ವೆರಿ ಯೂಸ್ಫುಲ್ ಅಂತಿದ್ದಾರೆ ಶುಚಿರುಚಿ ಅವರು ಹೆಪಿ ಡೇ ಅವರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಬೇಕಾದರೆ ಫ್ರೀ ಸೀಟ್ ಕೊಡಿಸ್ತೀನಿ ಅಂತಿದ್ದಾರೆ ಮೈ ಸಿಂಪಲ್ ಗಿಫ್ಟ್ ಡನ್ ಅಂತಿದ್ದಾರೆ ರಾಧಾ ಅವರು ಮೈ ಸಿಂಪಲ್ ಕುಕ್ಕಿಂಗ್ ಐ ಆಮ್ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ ಅಂತೆ ನೋಡಿ ಆಶಾ ಅರ್ಜುನ್ ಅವರು ಥ್ಯಾಂಕ್ ಯು ಸೋ ಮಚ್ ಶುಚಿರುಚಿ ಸೂಪರ್ ಹ್ಯಾಪಿ ಡೇ ಅವರು ಸೂಪರ್ ಮೈ ಸ್ಟೈಲ್ ಕುಕ್ಕಿಂಗ್ ಜಗದೀಶ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಕೂರ್ಗ್ ಅವರು ಸೂಪರ್ ಸಪೋರ್ಟ್ ನಿವಿಶ್ರೀ ಅವರು ಬಂದರು ಹಾಯ್ ಸಿಸ್ಟರ್ ಹಾಯ್ ವೆಲ್ಕಮ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಕೆಲವರು ತುಂಬ ಜನ 2-3 ಮಂದಿ ಲೈಕ್ ಕೊಟ್ಟಿಲ್ಲ ಕೊಡಿ ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಕೂರ್ಗ್ ಅವರು ಐ ಆಮ್ ಆಲ್ರೆಡಿ ಕನೆಕ್ಟೆಡ್ ಶುಚಿ ರಿಯಾಲಿ ಅಂತಿದ್ದಾರೆ ಸೂಪರ್ ಸಪೋರ್ಟಲ್ಲಿ ಕೂರ್ಗ್ ಅವರು ಎಪ್ಪಿ ಎಡಿಟಿಂಗ್ ನಾನು ಲೈವ್ಗೆ ಬಂದಾಗ ಹೇಳ್ತೀನಿ ಪೂಜಾ ಬ್ಲಾಗ್ಸ್ ಕನ್ನಡ ಹಾಯ್ ಅಂತಿದ್ದಾರೆ ಹಾಯ್ ಪೂಜಾ ಬ್ಲಾಗ್ಸ್ ಕನ್ನಡ ಅವರೇ ಹಾಯ್ ವೆಲ್ಕಮ್ ಪೂಜಾ ಕನ್ನಡ ಬ್ಲಾಗ್ಸ್ ನಮಸ್ಕಾರ ಅಂತಿದ್ದಾರೆ ಪಿಡೆ ಅವರು ಲೈಕ್ ಕೊಡಿ ಕಮೆಂಟ್ ಹಾಕಿ ಅಂತಿದ್ದಾರೆ 22 ಲೈಕ್ ಡನ್ ಅಂತಿದ್ದಾರೆ ನಿವಿ ಅವರು ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ನಿಮ್ಮದು ಬರೀ ಹೋಳು ಅಂತಾರೆ ಪೂಜಾ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ BMHS ಅವರು ಪೂಜಾಗೆ ಎಡಿಟಿಂಗ್ ಗಿಫ್ಟ್ ಡನ್ ಮಾಡಿ ಪೂಜಾ ಎಡಿಟಿಂಗ್ ಅವರೇ BMHS ಅವರಿಗೆ ಗಿಫ್ಟ್ ಕೊಡಿ ಆಯ್ತಾ ರಿಟರ್ನ್
ಪೂಜಾ ಬ್ಲಾಗ್ ಸ್ಪಿನ್ ಮೀ ಅಂತಿದ್ದಾರೆ. ಓಕೆ ಮಾಡುವ. ಪೂಜಾ ಎಡಿಟಿಂಗ್ ಅವರೇ ರಿಟರ್ನ್ ಕೊಡಿ ಆಯ್ತಾ ಜಾಯಿನ್ ಡೇಟ್. ಸೂಪರ್ 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 ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮಿ ಸಿವಿಯರೇ ಸೂಪರ್ ಬಾವುಲ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರುಚಿ ರುಚಿ ಮುಂಬೈಡು ಉಪ್ಪುನ ಇರು ಅಂದಿಯೇ ಯಾನ್ ಮುಂಬೈಡ್ ಇಪ್ಪುನು ಅಂದು ತುಲೆ ಮುಂಬೈಡ್ ಇಪ್ಪುನು ತುಲೆ ಒಂದು ಮುಂಬೈದ ತೀರ್ತಿ ಎಂಕುಲು ಇಪ್ಪುನ ಇಟ್ಟದ ಮುಂಬೈದ ಒಂದು ಎಂಕುಲು ಇಪ್ಪುನ ಇಟ್ಟ ತೀರ್ತು. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಅಂತಿದ್ದಾರೆ. BMHS ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಅಕ್ಕ ಮುರಾಣಿದಾಯೆಗು ಬೈದು ಜರ ಲೈವ್ಗೂ ಯಾಪ ಮಲ್ದಾರ ಇರು ಲೈವ್ ಮಲ್ದಾರ ಆರ್ಕೆ ಇರು ಲೈವ್ ಮಲ್ದಾರ ಇಂಕು ಗೊತ್ತು ಜಿಂಗ್ ಮೆಸೇಜ್ ಮಲ್ದಾರ ಇರು ಶೋ ಆಪು ಜಾಂದಿ ಏನು ಇಂಕು ಗೊತ್ತು ಜೀರು ಬ್ಲೂ ಕೊರ್ಲೆ ಎಂಕ್ ಮೆಸೇಜ್ ಮಲ್ಪಲೆ ಆರ್ಕೆ ಪ್ಲೀಸ್ ಖಂಡಿತ ಇರೇಗ ಜಾಯಿನ್ ಆಪೇನು ಒಂಜಿ ಮೆಸೇಜ್ ಮಲ್ಪಲೆ ಐದು ಬೊಕ್ಕ ಯಾನ್ ಬೈದೇನ ಅಂದು ಓಲ ಬ್ಲೂ ಆಗೊಂದಿಜ್ಜಾನ್ ಎಂಕ್ ನೆನ್ಪಿಜ್ಜೆ ಎಂಕ್ ಯಾನ್ ಮೆಸೇಜ್ ಮಲ್ಪೆ ಇರ್ನೈಕ್ ಇರು ಎಂಕ್ ಬ್ಲೂ ಕೊರ್ಲೆ ಐಕ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ರಾಧವರು ಸಪೋರ್ಟ್ ಆಚಾರ್ಜುನ್ ಅವರು ಅಂತಿದ್ದಾರೆ. ನೀವು ಎಲ್ಲಿ ಇರುವುದು ಸಿಸ್ಟರ್? ನಾನು ಇಲ್ಲಿ ನೋಡಿ ಮುಂಬೈಯಲ್ಲಿರುವುದು ನೋಡಿ. ನಾನೀಗ ಇದು ರೂಮ್ ಹತ್ರ ಕೂತ್ಕೊಂಡು ಹೊರಗಡೆ ತೋರಿಸ್ತಿದ್ದೀನಿ ನೋಡಿ. ಇದೇ ನಮ್ಮ ಮುಂಬೈ. ಸೂಪರ್ ಎರಡೇ ಅನ್ಕಟ್ ಅವರು BST ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೆಪ್ಪಿ ಡೇ ಅವರು ಸೂಪರ್ ಅಂತಿದ್ದಾರೆ. ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಜೈ ಶ್ರೀರಾಮ್ ಅಂತಿದ್ದಾರೆ. ಶುಚಿರುಚಿ ಅವರು ಡನ್ ಅಂತಿದ್ದಾರೆ. ಮಹಾರಾಷ್ಟ್ರ ಮುಂಬೈ ನೋಡಿ ನಮ್ಮ ಎದುರುಗಡೆ ಇದು ಮನೆ ಉಂಟು. ಎಷ್ಟೆಷ್ಟು ಮನೆ ನೋಡಿ. ಥ್ಯಾಂಕ್ ಯು ಪ್ಲೀಸ್ ಅಂತಿದ್ದಾರೆ. ರಾಧಾ ಅವರು ಕನೆಕ್ಟ್ ಆಗಿ ಅಂತಿದ್ದಾರೆ. ಲೈವ್ ಮತ್ತೆ ಮುರಾಣಿ ಸಂಡೇ ಅವು ಮೆಸೇಜ್ ಮಲ್ಪುವೆ ಅಂದೆ ಮಲ್ದರೆ ಖಂಡಿತ ಏನು ಬರ್ಪೆ ಹೆಂಗೆ ಮೆಸೇಜ್ ಮಲ್ಪಲೆ ಐಟಿ ಹೆಂಗೆ ಬ್ಲೂ ಕೊರ್ಲೆ ಏನು ಮೆಸೇಜ್ ಇರಾಗ ರಿಟರ್ನ್ ಮಲ್ಪೆ ಇನ್ನಿತ ಕೋಡೆದ ವೀಡಿಯೋ ಇನಿ ಪಾರ್ದಜಿ ಶಾರ್ಟಿಗೆ ಮಲ್ಪೊಡ್ಚಿ ವೀಡಿಯೋ ಮಲ್ಪಲೆ ಕೋಡೆದ ವೀಡಿಯೋಗು ಐಟಿ ನೀರಿನ ವೀಡಿಯೋಗು ಒಂದೇಕ್ ಮಲ್ಪೆ ಐಟಿ ಹೆಂಗೆ ಬ್ಲೂ ಕೊರ್ತಿಜ್ಜಿ ಅಡ್ಡ ಪೊಸತ್ ಬರ್ಪಿನತೆ ಅಂಚೆ ಅದು ಬ್ಲೂ ತಿಕ್ಕುಜಿ ಮಲ್ದಾರ ಖಂಡಿತ ಸಪೋರ್ಟ್ ಮಲ್ಪೇನು. ಆಚಾರ್ಜನ್ ಸಪೋರ್ಟ್ ಅಂದಿದ್ದಾರೆ. ಪೂಜಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೂಡಪ್ಪ ಆ ಮೊಬೈಲ್ ನನ್ನ ಮಗ ಕೆಲಸ ಮಾಡ್ತಿದ್ದಾನೆ ಎಂತ ಅಂತ ಗೊತ್ತಿಲ್ಲ. ಮಗಂದು ಎಲ್ಲ ಮನೆಯಲ್ಲಿದ್ದರೆ ಮನಸ್ಸು ಬಂದರೆ ಎಲ್ಲ ಕೆಲಸ ನನ್ನ ಮಗಂದು ಎಂತ ಒರೆಸೋದು ಬೇಡ ಮಗ, ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಲ್ವ ಎಂತಕ್ಕೆ ಮಾಡೋದು ಮತ್ತೆ ವಾಪಸ್ಸು. ಹೆಪಿ ಜಾಯಿನ್ ಮೀ ಅಂತಿದ್ದಾರೆ. ಶುಚಿರುಚಿ ಅವರು ಆಶಾ ಅರ್ಜುನ್ ಅವರೇ ಡನ್ ಅಂತಿದ್ದಾರೆ ನೋಡಿ. ಚೆಕ್ ಮಾಡಿ ಅಂತಿದ್ದಾರೆ. ಟೂಟುನ್ ದೀದಿ ಹಾಯ್ ಗುಡ್ ಈವ್ನಿಂಗ್ ದೀದಿ. ಹಾಯ್ ದೀದಿ. ಮೈ ಸ್ಟೈಲ್ ಪೂಜಾ ವ್ಲಾಗ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ಆಶಾ ಅರ್ಜುನ್ ಅವರು. RK ಬಿಯರ್ಸ್ ಗಿಫ್ಟ್ ರಿಟರ್ನ್ ಮಾಡಿ ಆರ್ ಕೆ ಅವರೇ ನನಗೆ ಒಂದು ಕಮೆಂಟ್ ಹಾಕಿ ನೆನಪಲ್ಲಿ, ನಾನು ನಿಮಗೆ ರಿಟರ್ನ್ ಕಮೆಂಟ್ ಹಾಕ್ತೀನಿ. ಇದು ಕೊಡಿ, ಬ್ಲೂ ಕೊಡಿ. ನೀವೇ ಅವರೇ ಖಂಡಿತ ಜಾಯಿನ್ ಆಗ್ತೀನಿ ಇವತ್ತು ಸಂಜೆ ನೈಟ್ಗೆ 9 ಗಂಟೆಗಲ್ವ ಬರ್ತೀನಿ. ಹೊಸಬ್ರು ಕನೆಕ್ಟ್ ಆಗಿ ಪ್ಲೀಸ್, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನಮ್ಮ ಅಮ್ಮುಗೊಂಬೆ ಅವರು ಬಂದರು. ಹಾಯ್ ಅಮ್ಮುಗೊಂಬೆ ಅವರೇ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಕಿಚನ್ ಕ್ವೀನ್ ಗೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟುಟುನ್ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು. ನಿವಿ ಅವರು ಜೈ ಶ್ರೀ ಕೃಷ್ಣ ಅಂತಿದ್ದಾರೆ. ಕಿಚನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪೂಜಾ ಬ್ಲಾಗ್ಸ್ ಅವರು ಜಾಯಿನ್ ಮೀ ಅಂತಿದ್ದಾರೆ. ಡಿ ಅಂತಿದ್ದಾರೆ. ಆಶಾ ಅರ್ಜುನ್ ಅವರು ಸುಚಿ ಥ್ಯಾಂಕ್ ಯು ಅಂತಿದ್ದಾರೆ. ನಿವಿ ಅವರು ಹಾಯ್ ಗೀತಾ ಅಂತಿದ್ದಾರೆ. ಸುಚಿ ಅವರು ಸೂಪರ್ ಅಂತಿದ್ದಾರೆ. ಕಿಚನ್ ಕ್ವೀನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಿಚನ್ ಅವರು ಸಪೋರ್ಟಲ್ಲಿದ್ದಾರೆ. ರುಚಿ ವೆಲ್ಕಮ್ ಅಂತಿದ್ದಾರೆ. ಕಿಚನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಶಾ ಅರ್ಜುನ್ ಅವರು ಸಪೋರ್ಟಲ್ಲಿದ್ದಾರೆ. ನಿವಿ ಅವರು ಸೂಪರ್ ಸಪೋರ್ಟಲ್ಲಿ ಎಲ್ಲಿಯಾ ಬಂದ್ ಮಾಡ.
ಸಾರಿ 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 ಮ್ಯೂಟ್ ಹಿಡಿತ್ತುಂಡು ಸಾರಿ ಎನ್ನ ಮಗಕ್ಕೆ ಸಾರಿಕ್ ಏನಂದಿಜ್ಜೆ ಯಾನು ಮುಂಬೈಡೆ ಇಪ್ಪುನಿ ಎನ್ನ ಮಗ ಬೇಲೆ ಎನ್ನ ಹಸ್ಬೆಂಡ್ಗೆ ಬೇಲೆ ಮುಂಬೈಡೆ ಬೇಲೆ ತಾರ ಅಂಗಡಿ ಇಪ್ಪುಡು ಮುಂಬೈಡೆ ಅಂಚದು ಜೋಕುಲೆಗೆ ಒರಿಯಾಗ 5 ವರ್ಷ ಒರಿಯಾಗ 3 ವರ್ಷ ಅಕ್ಕ ಕೇಳ್ಸಲ್ಲ ಕೇಳಿಸ್ತಾ ಈಗ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಮ್ಯೂಟಲ್ಲಿ ಇಟ್ಟಿದ್ದೆ ನಂಗೆ ಗೊತ್ತೇ ಇಲ್ಲ ಸಾರಿ ಆಯಿತಾ ಇಷ್ಟು ಬಡ್ಕೊಂಡೆ ನಾನು ಗೊತ್ತಾ ಎಷ್ಟು ಬಡ್ಕೊಂಡೆ ನಿಮಗೆ ಕೇಳಿಸ್ಲಿಲ್ಲ ಸಾರಿ 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 9 PM ಲೈವ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ನಿವಿ ಅವರೇ ನಿನ್ನೆ ಬಂದಿದ್ದೆ ನಾನು ಗೊತ್ತಾಯ್ತಾ ನೀವರೇ ನಿನ್ನೆ ಬಂದಿದ್ದೇನೆ ನೋಡಿ 9 ಗಂಟೆಗೆ ಪೂಜಾ ಅವರದಿದೆ ಅಂತೆ ಮತ್ತು ನಿವಿ ಅವರದು ಕೂಡ 9 ಗಂಟೆಗೆ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಅಕ್ಕ ಕೇಳಿಸ್ತಿಲ್ಲ ಇವಾಗ ಕೇಳಿಸ್ತಾ ಉಂಟಲ್ವಾ ಸಾರಿ ಆಯಿತಾ ರಾಧಾ ಅವರು ಸ್ವಲ್ಪ ಸಪೋರ್ಟ್ NSS ಗಿಫ್ಟ್ ಡನ್ ಅಂತಿದ್ದಾರೆ NSS ಗಿಫ್ಟ್ ಡನ್ ರಾಧಾ ಅವರು BMHS ಲಕ್ಷ್ಮೀ ದೇವಿ ಸಾಂಗ್ ನೋಡಿ ಚೆಕ್ ಮಾಡಿ ಅಂತಿದ್ದಾರೆ NSS ಗಿಫ್ಟ್ ಡನ್ BST ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ BMHS ಅರ್ಜುನ್ ಗಿಫ್ಟ್ ಕೊಟ್ಟಿದ್ದೀನಿ ಕಮೆಂಟ್ ಅನ್ಸಬ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಆವಾಗ ಬರುತ್ತೆ ಅಂತಿದ್ದಾರೆ NSS ಗಿಫ್ಟ್ ಡನ್ ಅಂತಿದ್ದಾರೆ ಟುಟುನ್ ದೀದಿ ಅವರು NSS ಅವರೇ ಟುಟುನ್ ದೀದಿ ಗಿಫ್ಟ್ ಕೊಟ್ಟಿದ್ದಾರಂತೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಲ್ಲಿದ್ದವರಿಗೆ ಥ್ಯಾಂಕ್ ಯು ಸೋ ಮಚ್ RKBFC ರಿಟರ್ನ್ ಮೈ ಗಿಫ್ಟ್ ಅಂತಿದ್ದಾರೆ ಆಶಾ ಅರ್ಜುನ್ ಅವರು RK ಅವರೇ ರಿಟರ್ನ್ ಮಲ್ಪ್ಲೇ ಅವರಿಗೆ ಆಶಾ ಅರ್ಜುನ್ ಅವರಿಗೆ ಲೈಕ್ ಡನ್ ಅಕ್ಕ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ಪೂಜಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ಯಾಕೆ ಪೂಜಾ ಅವರೇ ನಂಗೆ ಆಡ್ತಿದ್ದೀರಾ ಮ್ಯೂಟಲ್ಲಿದ್ದು ಬಾಯ್ ಬಡ್ಕೊಂಡು ತಿಂಬಡ್ಕೊತಿದ್ದೀನಿ ನಾನು ಮ್ಯೂಟ್ ಇತ್ತಿದ್ದು ನಂಗೆ ಗೊತ್ತೇ ಇಲ್ಲ ಮಹಾ ಕ್ರಿಯೇಟಿವ್ ಅವ್ರು ಬಂದರು ಆಯ್ಸಿ ಸಾಯ್ ವೆಲ್ಕಮ್ ಲೈಕ್ ಗುಡ್ ಈವ್ನಿಂಗ್ ನಿಮಗೆ ವೆಲ್ಕಮ್ ನಿಮಗೆ NSS ಗಿಫ್ಟ್ ಡನ್ ಅಂತಿದ್ದಾರೆ ನಾನು ಈಗೇನೆ ಸ್ಟಾರ್ಟ್ ಮಾಡಿದ್ದು ಮಹಾರು 30 ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ರಾಧಾ ಡನ್ ಅಂತಿದ್ದಾರೆ 9 PM ನೋಡಿ 9 PM ಪೂಜಾ ಅವ್ರದ್ದು ಇದೆ ಹೋಗಿ ಸಪೋರ್ಟ್ ಮಾಡಿ 8:30ಗೆ ರಾಧಾ ಅವ್ರದ್ದು ಲೈವ್ ಇದೆ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಅವರಿಗೂ ಕೂಡ 9 PM ನಿಮಿ ಅವ್ರದ್ದಿದೆ ಕೂಡ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬನ್ನಿ ನೋಡಿ ರಾಧಾ ಅವ್ರದ್ದು 8:30ಗೆ ಇದೆ ನೋಡಿ BMHS ಅವರು ಹಾಯ್ ಅಂತಿದ್ದಾರೆ ಬಿಂದು ಕೆ ರಾಜ್ ಅವರು ಹಾಯ್ ವೆಲ್ಕಮ್ ಬಿಂದು ಕೆ ರಾಜ್ ಅವರೇ ಗುಡ್ ಈವ್ನಿಂಗ್ ಸಪೋರ್ಟ್ ಅಂತಿದ್ದಾರೆ ರಾಧಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ 9 PM ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟು ನಮಸ್ಕಾರ ಪೂಜಾ ಬ್ಲಾಗ್ಸ್ ಅವರೇ ನನಗೆ ಒಂದು ಕಮೆಂಟ್ ಹಾಕಿ ಖಂಡಿತ ಬಂದು ಸಪೋರ್ಟ್ ಮಾಡ್ತೀನಿ ನಿಮಗೂ ನಿಮಿ ಅವರಿಗೂ ಅವ್ರದ್ದು ಕೂಡ 9 PM ಬಿಂದು ಕೆ ರಾಜ ಅವರು ಲೈಕ್ ಡನ್ ಅಂತಿದ್ದಾರೆ ರಾಧಾ ಅವರು ಬಿಂದು ಆಯ್ಸ್ ಕನೆಕ್ಟ್ ಆಗಿ ಅಂತಿದ್ದಾರೆ ಆಶಾ ಅರ್ಜುನ್ BMHS ಮಾಡಿ ಈಗ ಅಂತಿದ್ದಾರೆ ಪೂಜಾ ಅವರು ಲಾಂಗ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ನಮಸ್ಕಾರ ಅಂತಿದ್ದಾರೆ ಸೂಪರ್ ಸಪೋರ್ಟಲ್ಲಿದ್ದಾರೆ RKBFS ಅವರು ಪೂಜಾ ಅವರು ನ್ಯೂ ಮೆಂಬರ್ ಜಾಯಿನ್ ನಮಸ್ಕಾರ ಅಂತಿದ್ದಾರೆ ರಾಧಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಆಶಾ ಅರ್ಜುನ್ ಅವರು RKBFS ಗಿಫ್ಟ್ ರಿಟರ್ನ್ ಮಾಡಿ ನೋಡಿ RKBFS ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಆಶಾ ಅರ್ಜುನ್ ಅವರಿಗೆ ಸಪೋರ್ಟ್ ಅಂತಿದ್ದಾರೆ ಆಶಾ ಡನ್ ಅಂತೆ ನೋಡಿ ನಿಮಗೆ ಡನ್ ಮಾಡಿದ್ರಂತೆ ನೋಡಿ ಅಜಯ್ ಕುಮಾರ್ ಅವರು ಬಂದರು ಆಯ್ ಮಹಾ ಅಂತಿದ್ದಾರೆ ಆಯ್ ಅಜಯ್ ಅವರೇ ವೆಲ್ಕಮ್ ನಿಮಗೆ ವೆಲ್ಕಮ್ ಆಶಾ ಅರ್ಜುನ್ ಅವರು ಆಯ್ ಬ್ರೂ ಅಂತಿದ್ದಾರೆ NSS ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಬರ್ಸ ಬರ್ಪುಂಡು ಮುಲ್ಪ ಅಂದೆ ಲಾಯ್ಕ ನಿಗಲ ನಸಿಬ್ ಬೆಡ್ಡೆಂಡಿಂಗ್ಲೆ ಒಂಜಿ ಬರ್ಸಲಿಜ್ಜಿದ್ದ ಆಲೆಜ್ ಭಾರಿ ದೊಂಬು ಜೋಕ್ಲೆ ರಜೆ ತಿಕ್ಕದನ್ನು ಲಾಯ್ಕಂಡು ಎಲ್ಲಂಜಿ ರಸ ಆಲೆ ಶುರು ಅಪ್ಪುಂಡು ಹಾಯ್ ಆಶಾ ನಿಮಗೆ 7 ಸಪೋರ್ಟ್ ಮಾಡ್ತೀವಿ ಓಕೆ ಬಿ ಹ್ಯಾಪಿ ಆಲ್ವೇಸ್ ಅಂತಿದ್ದಾರೆ ನಮ್ಮ ಅಜಯ್ ಕುಮಾರ್ ಅವರು ಸಪೋರ್ಟ್ ಅಂತಿದ್ದಾರೆ NSS ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ಓಕೆ ಬ್ರೂ ಥ್ಯಾಂಕ್ ಯು ಅಂತಿದ್ದಾರೆ ಅಜಯ್ ಕುಮಾರ್ ಅವರು ಸುಜಿ ಎಲ್ಲಿದ್ಲೋ ಗೊತ್ತಿಲ್ಲ ಮಹಾನು ರೆಸ್ಪಾನ್ಸ್ ಅಂತಿದ್ದಾರೆ ಆಶಾ ಅರ್ಜುನ್ ಸೂಪರ್ ಸಪೋರ್ಟಲ್ಲಿ NSS ಸೂಪರ್ ಸಪೋರ್ಟ್ ವೆಂಕಟಚಾಮ ಅವರು ಪಿನ್ ಅಂತಿದ್ದಾರೆ ವೆಂಕಟಚಾಮ ಅವರೇ ಪಿನ್ 6 to 7 ಅಲ್ವಾ ವೆಂಕಟಚಾಮ ಅವರೇ ನಿಮ್ಮದು ಹಾಯ್ ಸಿಸ್ಟರ್ ಸ್ವಲ್ಪ ಟೈಮು ಇದೆ ಇರಿ ಸಿಸ್ಟರ್ ಓಕೆ ಐಡಿ ಇರಲಿ ಓಕೆ ಮಾಡುವ ಈಗ ಥ್ಯಾಂಕ್ ಯು ಬೇಡ 7 o'clockಗೆ ಖುಷಿ ಆಗಿ ಓಕೆ ಅಂತಿದ್ದಾರೆ ಸೂಪರ್ ಸಪೋರ್ಟಲ್ಲಿದ್ದಾರೆ NSS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನಾನು ಬರ್ತೇನೆ ಆಶಾ ಅರ್ಜುನ್ ಅವರೇ ಆಯಿತಾ ವೆಂಕಟಚಾಮ ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ದಾರೆ ವೆಂಕಟಚಾಮ ಅವ್ರದ್ದೇ 7 o'clock
ಹೌದು ಸಿಸ್ಟರ್, 6 to 7. ಓಕೆ, ಖಂಡಿತ ಜಾಯ್ನ್ ಆಗ್ತೀನಿ. ನಾನು 6 o'clockಗೆ ಆಫ್ ಮಾಡ್ತೀನಿ, ಬರ್ತೀನಿ. ಅಜಯ್ ಅವರು, ನಾನು ಹೀಗೇನೆ ಬಂದಿದ್ದು ಅಷ್ಟೇ, ಬಂದಿದ್ದು ನೋಡುವ ಯಾರಾದರೂ ಬರ್ತಾರಂತ ನೋಡುವ ಅಂತ ಬಂದೆ. ಸುಮ್ಮನೆ ಕೂತಿದ್ದೆ. ಎಲ್ರಿಗೂ ಸಪೋರ್ಟ್ ಮಾಡಿದ್ದೀನಿ ಸುಮಾರು ಜನರಿಗೆ, ಮತ್ತು ಯಾರಿಗೂ ಹೋಗಿಲ್ಲ. ಬ್ಲೂ ಇಲ್ಲ, ಕೆಲವರಿಗೆ ಹೋದೆ, ಅಲ್ಲಿ ಬ್ಲೂ ಕೊಡಲಿಲ್ಲ. ಇಲ್ಲ, ಇವ್ರದ್ದು ಕಲ್ಯಾಣಿ ರೇವಂತ್ ಅವರಿಗೆ ಹೋದೆ, ಅಲ್ಲಿ ಬ್ಲೂ ಮೆಸೇಜ್ ಶೋ ಆಗ್ತಾನೆ ಇರಲಿಲ್ಲ. ಕೆಲವರಿಗೆ ಹೋದೆ, ಅವರು ಅಲ್ಲಿ ಬ್ಲೂ ಸಿಗ್ತಿರಲಿಲ್ಲ ನನಗೆ, ಅದಕ್ಕೆ ಸೀದಾ ಬಂದೆ. ನನಗೆ ಖುಷಿ, ನಿಮಗೆ ಖುಷಿ, ನನಗೂ ಖುಷಿ ಮಹಾ ಅಂತಿದ್ದಾರೆ. ಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ, ಆಯಿತು ಸಿಸ್ಟರ್, ಕಾಪಿ ಆಯಿತಾ ಅಂತಿದ್ದಾರೆ. ನಾವು ಕಾಪಿ ಕುಡಿಯುತ್ತಿಲ್ಲ. ವೆಂಕಟಚಾಮ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿ ಅವರು ಸೂಪರ್ ಸಪೋರ್ಟ್, BMHS ಅವರು ಸೂಪರ್ ಸಪೋರ್ಟ್, ಮಹಾ ಅವರು ಗಿಫ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಎಲ್ಲರೂ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ದಾರೆ ವೆಂಕಟಚಾಮ ಅವರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಅರ್ಜುನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಜಯ್ ಬ್ರದರ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಅಂತಿದ್ದಾರೆ. ಮೈ ಸ್ಟೈಲ್ ಕುಕಿಂಗ್ ಅವರು, ಥ್ಯಾಂಕ್ ಯು ಸೋ ಮಚ್. ವೆಂಕಟಚಾಮ್ ಪ್ಲೀಸ್ ರಿಟರ್ನ್ ಮಾಡಿ. ಬಿಂದು ಕೆ ರಾಜ್ ಅವರಿಗೆ ರಿಟರ್ನ್ ಮಾಡಿ ಆಯಿತಾ. ಹಾಯ್ ಅವರೇ ಅಂತಿದ್ದಾರೆ. NACS ಅವರು ಎಡ್ಡೆ ಆಂಡ್ ಬತ್ತಿನ ಅಂದಿಯೇ ಬರ್ಸ ಬರುಡಿಯೇ ಬರ್ಸ ಇಜ್ಜಿಂಡದ ಎಡ್ಡೆತ್ತು ಸೆಕೆಕ್ ಪೂರ ಎಡ್ಡ್ಯಾಪು. ಕಮೆಂಟ್ ಮಾಡಿ, ಗಿಫ್ಟ್ ಕೊಡಿ, ಸಬ್ ನಂಬರ್ ಹೇಳಿ. ಇವಾಗ ನಂದು 6747 ಸಬ್ ಇದೆ ಅಂತಿದ್ದಾರೆ. ಗಿಫ್ಟ್ ಡನ್. ಮೈ ಸಿಂಪಲ್ ಕುಕ್ಕಿಂಗ್ ಅಜಯ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ ಅವರು ಸೂಪರ್ ಸಪೋರ್ಟ್. ಎಪಿ ಡೇ ಅವರು 500 ಒಂದು ಸಾರಕ್ಕೆ 5 to 10 ಗಿಫ್ಟ್ ಕಮ್ಮಿ ಇದ್ದಾರೆ ಹೇಳಿ, ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ. ಗಿಫ್ಟ್ ಡನ್ ಅಂತಿದ್ದಾರೆ. ಅಜಯ್ ಬ್ರದರ್ ರಿಟರ್ನ್ ಮಾಡಿದ್ದಾರೆ ನೋಡಿ. ಮೈ ಸಿಂಪಲ್ ಅವರೇ ಅಜಯ್ ಬ್ರದರ್ ರಿಟರ್ನ್ ಮಾಡಿದ್ದಾರೆ. ವೆಂಕಟಚಾಮ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ವೆಂಕಟಚಾಮ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿ. ನಮ್ಮ ಆಶಾ ಅರ್ಜುನ್ ಅವರಿಗೆ ರಿಟರ್ನ್ ಮಾಡಿ ನೋಡಿ, ಅವರು ಕೊಟ್ಟಿದ್ದಾರೆ. ಆಶಾ ಅವರು, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಅವರಿಗೆ ರಿಟರ್ನ್ ಕೊಡಿ ಆಶಾ ಅರ್ಜುನ್ ಅವರೇ. ಥ್ಯಾಂಕ್ ಯು. ವೆಂಕಟಚಾಮ ಅವರು ಕಮೆಂಟ್ ಬಂದಿಲ್ಲ. ಆಶಾ ಸಿಸ್ಟರ್ ವಿಡಿಯೋ ಕಮೆಂಟ್ ಬಂದಿಲ್ಲ ಅಂತೆ. ವೆಂಕಟಚಾಮ ಅವರೇ ರಿಟರ್ನ್ ಮಾಡಿ ಅಂತಿದ್ದಾರೆ. ನಮ್ಮ ಬಿಂದುಕೆ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಎಪಿ ಡೇ ಅವರು, ಥ್ಯಾಂಕ್ ಯು ಸೋ ಮಚ್ ಎಪಿ ಡೇ ಅವರೇ. ಥ್ಯಾಂಕ್ ಯು, ನಿಮ್ಮ ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು. ಒಂದು ವಾಚ್ ಅವರ್ ಕಂಪ್ಲೀಟ್ ಆದ್ರೆ ಇಷ್ಟು ಟೆನ್ಷನ್ ಇಲ್ಲಪ್ಪ ಏನು ಅಂತ. ಥ್ಯಾಂಕ್ ಯು ಸೋ ಮಚ್ ಎಪಿ ಡೇ ಅವರೇ. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬಿಂದುಕೆ ಡನ್ ಅಂತಿದ್ದಾರೆ. ಬಿಂದುಕೆ ಅವರೇ ಅಜಯ್ ಅವರು ಕೊಟ್ಟರು ನೋಡಿ. ವೆಂಕಟಚಾಮ ಅವರೇ ಆಶಾ ಸಿಸ್ಟರ್ ಗಿಫ್ಟ್ ಬಂದಿದೆ, ಗಿಫ್ಟ್ ಕೊಡಿ. ಆ ಥರ ಮೆಸೇಜ್ ಹಾಕಿದ್ದೀರಿ, ಸುಮ್ಮನೆ ಪೀಪಲ್ ನೋಡಿ. ಗಿಫ್ಟ್ ಡನ್ ಅಂತ ಹಾಕ್ಬೇಡಿ ಆಯ್ತಾ, ಅದು ರಾಂಗ್ ಆಗುತ್ತೆ. ನಿಮಗೂ ಕಷ್ಟ, ಅವರಿಗೂ ಕಷ್ಟ. ಪ್ಲೀಸ್ ಹಾಗೆಲ್ಲ ಮೆಸೇಜ್ ಹಾಕ್ಬೇಡಿ ಆಯ್ತಾ. ಅವ್ರದ್ದು ಚಾನಲ್ಗೆ ಎಫೆಕ್ಟ್, ನಿಮ್ಮ ಚಾನಲ್ಗೂ ಕೂಡ ಎಫೆಕ್ಟ್. ಸ್ವಲ್ಪ ನೋಡಿ ನೀವು, ನಿಮ್ಗೆ ಗೊತ್ತುಂಟಲ್ವ ಈಗೆಲ್ಲ ಮೆಸೇಜ್ ಮಾಡಬಾರ್ದಂತ. ಹಾಗೆಲ್ಲ ಮೆಸೇಜ್ ಮಾಡಬೇಡಿ ಆಯ್ತಾ. ಚಂದವುಳ್ಳ ಚೆಲುವಿನ ನಿನ್ನ ಅಂದ ಅಲಿದ ಮ್ಯಾಗಿನ ಬ್ರಹ್ಮ ರಸ್ಮನ ಸುರದ ಅಂತಿದ್ದಾರೆ. ಯಾರಿಗಪ್ಪ. ಹ್ಯಾಪಿ ಡೇ ಆಲ್ರೆಡಿ ಕನೆಕ್ಟೆಡ್. ಅರ್ಜುನ್ ರಿಟರ್ನ್ ಕೊಟ್ಟಿದ್ದೀನಿ. ಅಜಯ್ ರಿಟರ್ನ್ ಕೊಟ್ಟಿದ್ದಾರಂತೆ, ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ. ಯಾರು ಕೂಡ ಗಿಫ್ಟ್ ಡನ್ ಅಂತ ಹಾಕ್ಬೇಡಿ ಆಯ್ತಾ. ಗಿಫ್ಟ್ ಡನ್ ಅಂತ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಮೌನ ಆಗುವಾಗಂತೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತೆ. ಅರ್ಥ ಮಾಡಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಬೇಕು. ಪ್ರಾಬ್ಲಮ್ ತಗೋಬೇಡಿ, ಪ್ರಾಬ್ಲಮ್ ಅನ್ನು ಕಮ್ಮಿ ಮಾಡಿ ಸ್ವಲ್ಪ. ನೀವು ಸಪೋರ್ಟ್ ಮಾಡಿ ಆಯ್ತಾ. ನಾನು ಬಂದೆ. ಓಕೆ ಆಶಾ ಸಿಸ್ಟರ್ ಮಾಡಿದ್ದೇನೆ. ಒಂದು ಕಮೆಂಟ್ ವೆಂಕಟಚಮ್ಮ ಅವರೇ, ಬಿಂದುಕೆ ಅವರಿಗೂ ಕೂಡ ರಿಟರ್ನ್ ಮಾಡಿ ಆಯ್ತಾ. ಅವರು ಕೂಡ ಮಾಡಿದ್ದಾರೆ, ನಿಮಗೆ ಅವರು ಕೂಡ ಮಾಡಿದ್ದಾರೆ. ನೋಡ್ತೀನಿ ನಾನು.
ನಾಳೆಯಿಂದ ನಾನು ಸಂಜೆಗೆ ಬರ್ಲಿಕ್ಕೆ ರಾತ್ರಿಗೂ ನನಗೆ ನಿದ್ದೆ ಎಲ್ಲ ಬಿಟ್ಟರೆ ತುಂಬ ಕಷ್ಟ ಆಗ್ತುಂಟು ಈಗ. ಅದಕ್ಕೆ ನಾನು ಬೇಗನೆ ಮಾಡಿ ಮುಗಿಸುವಂತ ಇದ್ದೀನಿ. ನೋಡುವ ಏನಂತ ಹೇಗಾಗುತ್ತೆ ಅಂತ. ಇವತ್ತು ಬಂದಿದ್ದು ನೋಡುವ ಅಂತ ಅಷ್ಟೇ. ನಾಳೆಯಿಂದ ಒಂದು ವೇಳೆ ಆದರೆ ನೈಟಿಗೆ ಕ್ಯಾನ್ಸಲ್ ಮಾಡಿ ಒಂದೇ ಸರ್ತಿ ಮಾಡಿ ಬಿಡ್ತೀನಿ ಅಷ್ಟೇ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಆಶಾ ಅರ್ಜುನ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪೂಜಾ ಅವರೇ. ಬಿಂದು ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಂದು 50 ಆಗಿದೆ ಅಷ್ಟೇ. ಹೌದಾ ಆಶಾ ಅರ್ಜುನ್ ಅವ್ರ ಸಪೋರ್ಟ್ ಅಂದ್ರೆ ಪೂಜಾ ಅವ್ರ ಸೂಪರ್ ಸಪೋರ್ಟ್. ಪೂಜಾ ಅವ್ರ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಆರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪೂಜಾ ಅವರೇ. ಯಾರಿಗೆ? ನನ್ಗ ಪೂಜಾ ಅವರೇ? ಅದು ಯಾರಿಗೆ ಕೊಟ್ಟಿದ್ದು? ಅದು ಕೊಟ್ಟಿದ್ದು ಯಾರಿಗೆ ಪೂಜಾ ಅವರೇ? ನನ್ನ ಮಕ್ಕಳೆಲ್ಲ ಹೋದ್ರು, ಕೂದಲು ಕಟ್ ಮಾಡ್ಲಿಕ್ಕೆ ಹೋದ್ರು. ಅವ್ರ ತಂದೆಯೊಟ್ಟಿಗೆ ಹೋದ್ರು. ನಾನು ಇದ್ದೀನಿ. ನಂದು ಕ್ಲೀನಿಂಗ್ ಎಲ್ಲ ಬಾಕಿ ಇದೆ ಅಷ್ಟೇ. ಅಜಯ್ಗೆ ಒಂದು ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟೆ, ಬೇರೆ ಯಾರಿಗೂ ಇಲ್ಲ. ನನಗೆ ಕೊಡಿ. ನನಗೆ ಕೊಟ್ಟಿದ್ದೀರಾ? ಅವರಿಗೆ ಮಾತ್ರವಾ? ನನಗೆ ಇಲ್ವಾ? ನಮಗೆ ಇಲ್ವಾ? ನಾವೇನು ಮಾಡಿದ್ದೀವಿ ಎಫ್ಟಿದೆ ಅವರೇ? ಎಲ್ಲರೂ ಏನು ಮಾಡ್ತಿದ್ದೀರಾ? ನಿಮ್ಮದು ಕಾಫಿ ಎಲ್ಲ ಆಯ್ತಾ ಅಂತ. ನಮಗೆ ಕೊಡಲ್ಲ ಹಾಗಾದ್ರೆ ಅಲ್ವಾ? ನಮ್ಮದು ಕ್ಲೀನಿಂಗ್ ಬಾಕಿ ಇದೆ, ಸ್ವಲ್ಪ ಕ್ಲೀನಿಂಗ್ ಮಾಡುವ ಅಂತ. ಕ್ಲೀನಿಂಗ್ ಬಾಕಿ ಇಲ್ಲ ಹಾಗೇನಿಲ್ಲ, ಎಲ್ಲ ಆಗಿದೆ ಅಡಿಗೆ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಸಪೋರ್ಟ್. ಪೂಜಾ ವೈಶು ಅವ್ರು ಬಂದ್ರು. ವೈಶು ಹಾಯ್, ವೆಲ್ಕಮ್ ವೈಶು. ಲೈವ್ ಮಾಡಿಲ್ವಾ ವೈಶು? ಯಾರ್ದು ಲೈವ್ ಇರ್ಲಿಲ್ಲ ಅಂತ ನಾನ್ ಮಾಡಿದೆ. ವೈಶು ನೀನ್ ಮಾಡ್ಲಿಲ್ವಾ? ವೈಶು ನೀನ್ ಲೈವ್ ಮಾಡ್ಲಿಲ್ವಾ? ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಅನ್ನು ಕೊಡಿ. ವೈಶು ಸುಮಾರು ಜನ ಇದ್ದಾರೆ ನೋಡಿ, ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗು. ಕೊಡ್ತಾರೆ ಅವರೆಲ್ಲ, ರಿಟರ್ನ್ ಕೊಡುವವರೇ ಇರುವುದು ಎಲ್ಲ. ಎಲ್ಲರೂ ರಿಟರ್ನ್ ಕೊಡ್ತಾರೆ. ಎಲ್ಲರೂ ಕೊಡ್ತಾರೆ ರಿಟರ್ನ್. ನಂದು ಕಚ್ಚಡ ಡಬ್ಬ ಕೊಡ್ತೀನಿ. ಹ್ಯಾಪಿ ಡೇ ಅವರ್ ಸೂಪರು. ನೀವು ಬರ್ಲಿಲ್ಲಕ್ಕ, ನೀವು ಮಾಡಿಲ್ಲ ವೈಶು. ನೀನು ನಾನು ನೋಡ್ಕೊಂಡು ಬಂದಿದ್ದೆ ಗೊತ್ತಾ? ನೀವು ಮಾಡಿಲ್ಲ ನೀನು, ಮತ್ತೆ ನನಗೆ ಸುಳ್ಳು ಹೇಳ್ತೀಯ? ನಾನು ಬಂದಿದ್ದು ಮತ್ತೆ 4:15 ನಂತರ 4:05 ಮುಕ್ಕಳಿಗೆ ಬಂದಿದ್ದು. ನಾನು ನೋಡಿದೆ, ಯಾರ್ದು ಇರ್ಲಿಲ್ಲ. ಸೌಮ್ಯ ಚಿಟ್ಟಿ ಅವ್ರದ್ದು ಕೂಡ ನನಗೆ ಸಿಗ್ಲಿಲ್ಲ, ಅದಕ್ಕೆ ಸೀದಾ ಬಂದೆ ನಾನು. ಮಾಡಿದೀಯಾ ವೈಶು? ಹ್ಯಾಪಿ ಡೇ. ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ ನೀವು ಮಾಡಿದಿರ ವೈಶು? ಸತ್ಯವಾಗ್ಲೂ ಮಾಡಿದ್ಯಾ? ನಿಜವಾಗ್ಲೂ ನಾನು ನೋಡಿಲ್ಲ ವೈಶು. ನೋಡಿದೆ, ಇರ್ಲಿಲ್ಲ ಅಕ್ಕ. ಮಾದೆ ಲೈವ್ ನಾನು ಯಾವಾಗ? 4:15 ಬಂದಿಲ್ಲ ನನಗೆ. 4:15 ಬಂದಿಲ್ಲ ನನಗೆ. ನಾನು 4:30 ಬಂದಿದ್ದು. ಏಜಸ್ ಅವ್ರದ್ದು ಕಟ್ ಆಯ್ತಲ್ವಾ, ಮತ್ತೆ ನಾನು 4:30 ಬಂದಿದ್ದು. ವೈಶು ನೀನು ಕೂಡ ಡೈಲಿ ಮಾಡಾಯ್ತಾ, ಆಗ ಗೊತ್ತಾಗುತ್ತೆ ನಮಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಹೀಗೇನೆ ಬಂದೆ, ಯಾರು ಇಲ್ಲ ಅಲ್ಲ ಅಂತ
ಸ್ಟಾರ್ಟ್ ಮಾಡುವಂತ ನೋಡುವಂತ ಬಂದಿದ್ದಷ್ಟೇ. ಬರುವಾಗ ಬಂದ್ರು ಒಬ್ಬೊಬ್ರೆ, ಮತ್ತೆ ಕಟ್ ಮಾಡ್ಲಿಕ್ಕೆ ಮನ್ಸಾಗ್ಲಿಲ್ಲ. ಈಗ ಮಾಡ್ತೀನಿ ಕಟ್ಟು, ನಂಗೆ ಸಂಜೆಗೆ ಬರ್ಬೇಕಲ್ವಾ ಅದಕ್ಕೆ. ಈಗ ಇನ್ನೇನು ಕೆಲಸ ಇದೆ ತುಂಬಾ, ಇಲ್ಲಾಂದ್ರೆ ನನ್ನ ಹಸ್ಬೆಂಡ್ ಓಡಿಸ್ಕೊಂಡು ಬರ್ತಾರೆ ಕೆಲಸ ಮಾಡಿಲ್ಲ ಅಂದ್ರೆ. ಕೆಲಸ ಆಗ್ಬೇಕಲ್ವಾ, ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ, ಈಗ ಊಟ ರೆಡಿ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಲ್ಲ ಸಪೋರ್ಟ್ ಮಾಡಿದವರಿಗೆ. ನಾನು 9:00ವರೆಗೆ ಲೈವ್ ಮಾಡೋದು. ಇನ್ನು ನನಗೆ ನಾನಿದು ಹೀಗೇನೆ ಮಾಡಿದ್ದು, ಮ್ಯೂಟ್ ಮಾಡುವಂತ ಮಾಡಿದೆ. ನಂದು ಬಾಯಿ ಮ್ಯೂಟಲ್ಲಿ ಇರುವುದಿಲ್ಲ, ಅದೊಂದು ಪ್ರಾಬ್ಲಮ್. ನಂದು ಮ್ಯೂಟ್ ಯಾವತ್ತೂ ಮಾಡಲ್ಲ ನಾನು, ನನಗೆ ಮ್ಯೂಟಲ್ಲಿ ಇರ್ಲಿಕ್ಕೆ ಬರುವುದೇ ಇಲ್ಲ. ಕೆಲವರು ಇವತ್ತು ಮಾಡ್ತೀನಿ ಅಂತ ಮಾಡ್ಲಿಲ್ಲಲ್ಲ, ಎಲ್ಲ ನನಗೆ ಸಿಕ್ಕಿಲ್ಲ. ವಯಸ್ಸು ಮಾಡಲ್ಲ ಅಂದಿ ಅಲ್ವಾ, ನನ್ಗೆ ಗೊತ್ತಿಲ್ಲ, ನಾನು ಬಂದಿಲ್ಲ, ನನಗೆ ಸಿಗ್ಲಿಲ್ಲ ಅಂತ ಬಂದಿಲ್ಲ ಅಷ್ಟೇ. ಆಯ್ತಾ, ಥ್ಯಾಂಕ್ ಯು. ಓ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಲೈಕ್ ಕೊಡಿದವರೆಲ್ಲ ಲೈಕ್ ಕೊಡಿ, ನಾನು ಕೂಡ ಹೋಗ್ತೀನಿ. ಇವಾಗಲೇ ಚೆನ್ನಾಗಿ ಆದ್ರೆ ಮತ್ತೆ ಹೋಗುದಿಲ್ಲ, ನಾನು ಇರ್ತೀನಿ. ಮತ್ತೆ ಸಂಜೆ ರಾತ್ರಿ ನೈಟ್ ಮಾಡಲ್ಲ ನಾನು, ಇಲ್ಲ ಅಂದ್ರೆ. ಇವಾಗ ಆಗಿಲ್ಲ ಅಂದ್ರೆ ನೈಟ್ ಮಾಡ್ತೀನಿ. ನೈಟ್ ಸ್ವಲ್ಪ ಹೊತ್ತು ಇರ್ತೀನಿ, ನಂಗೆ ಆಗಲ್ಲ ನೈಟ್ ನಿದ್ದೆ ಬಿಟ್ರೆ ಆಗ್ತಾ ಇಲ್ಲ. ಈಗ ತುಂಬಾ ಕಷ್ಟ ಆಗ್ತಾ ಉಂಟು ನೈಟಿಗೆ. ಥ್ಯಾಂಕ್ ಯು ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಡಿಟಿಂಗ್ ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಈಗ ಎಲ್ರು ಹೊಸಬ್ರು ಬಂದಿದ್ದು ನನ್ನ ಲೈವ್ಗೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಮಧ್ಯಾಹ್ನ ಬೆಳಿಗ್ಗೆ ಬಂದವರು ಯಾರು ಬಂದಿಲ್ಲ, ಈಗ ಬಂದಿದ್ರು ಒಬ್ರೊಬ್ರು, ಮತ್ತೆ ಹೊಸಬ್ರು ಬಂದಿದ್ದೆಲ್ಲ. ಪೂಜಾ ಇವರು ಎಲ್ಲ ಹೊಸಬ್ರೆ. ಥ್ಯಾಂಕ್ ಯು ನಿಮ್ಗೆ, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಕ್ವಿಜ್ ಫ್ಯಾಕ್ಟ್ರಿ ಅವರು ಬಂದಿದ್ದಾರೆ ನೋಡಿ. ಪೂಜಾ ಸಿಸ್ ಅಂತಿದ್ದಾರೆ, ನಮಸ್ಕಾರ ಕನ್ನಡ ಅಂತಿದ್ದಾರೆ ನೋಡಿ. ಮಾತಾಡಿ ನೀವು ಮಾತಾಡಿ ಆಯ್ತಾ, ನಾನು ಇದ್ದೀನಿ, ನೀವು ಮಾತಾಡಿ. ನನಗೆ ಸ್ವಲ್ಪ ಕೆಲಸ ಇದೆ ಬಾಕಿ, ಕ್ಲೀನಿಂಗ್ ಎಲ್ಲ ಬಾಕಿ ಇದೆ. ಗ್ಯಾಸ್ ಕ್ಲೀನಿಂಗ್. ಸಿಸ್, ನನ್ನ ಕಿಚನ್ ಜರ್ನಿಗೆ ಬ್ಲೂ ಕೊಡಿ, ನಾನು ಕಮೆಂಟ್ ಮಾಡಿದ್ದೀನಿ. ಹೌದಾ, ಮಾಡಿದ್ದೀರಾ? ಖಂಡಿತ ಕೊಡ್ತೀನಿ ಬ್ಲೂ, ಆಯ್ತಾ. ನನ್ಗ ಯಾವುದಕ್ಕೆ ಕಮೆಂಟ್ ಮಾಡಿದ್ದೀರಿ? ಯಾವುದಕ್ಕೆ ಕಿಚನ್ ಜರ್ನಿಗೆ ಕಮೆಂಟ್ ಮಾಡಿದ್ದೀರಿ ಸಿಸ್? ಖಂಡಿತ ಬ್ಲೂ ಕೊಡ್ತೀನಿ. ಓಕೆ, ಬಾಯ್, ಡ್ಯೂಟಿ ಮುಗೀತು. ಓಕೆ ಸಿಸ್, ಕಿಚನ್ ಜರ್ನಿಗೆ ಕಮೆಂಟ್ ಮಾಡಿದ್ದೀರಾ? ಓಕೆ, ಬ್ಲೂ ಕೊಡ್ತೀನಿ. ಫೋರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. 7 ಮೆಂಬರ್ಸ್ ಇದ್ದೀರಿ ನೋಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್. ಕೃಷಿ ಸ್ನೇಹಿತ ಗಿಫ್ಟ್ ರಿಟರ್ನ್ ಮಾಡಿ, ಕೃಷಿ ಅವರೇ ರಿಟರ್ನ್ ಮಾಡಿ. ಕನ್ನಡ ಕ್ವಿಜ್ ಫ್ಯಾಕ್ಟ್ರಿಗೆ ರಿಟರ್ನ್ ಮಾಡಿ ಹೋಗ್ರಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ಏಜಸ್ ಅವ್ರ ಆಯ್ ಅಂತಿದ್ದಾರೆ. ಪೂಜಾ ಅವರು, ಏಜಸ್ ಅವರೇ ವೈಶು ಲೈವ್ ಮಾಡಿದ್ಲ, ನನಗೆ ಸಿಗ್ಲಿಲ್ಲ. ನಾನು ಅದಕ್ಕೆ 5-4 ಮುಕ್ಕಲಿಗೆ ನಾನು ಸ್ಟಾರ್ಟ್ ಮಾಡಿದ್ದು ನೋಡಿ. ಸಿಕ್ಕಿದ್ರೆ ಬರ್ತಿದ್ದೆ. ನಾನು ಬರುವಂತ ನೋಡುವಂತ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ನೋಡುವಂತ ಸ್ಟಾರ್ಟ್ ಮಾಡಿದಾಗ ಎಲ್ರು ಬಂದ್ರು, ಮತ್ತೆಂತ ಮಾಡುದು, ಮಾಡಿ ಇರುತ್ತೆ. ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ರಾಧವರು ಕಿರುತೆರೆ ಅಂತಿದ್ದಾರೆ. ಇನ್ನು ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ನನ್ಗೆ ಕೆಲವರಿಗೆ. ಇನ್ನು ಯಾರಿಗೆಲ್ಲ ಸುಮಾರು ಮಂದಿಗೆಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಉಂಟು ಈಗ ಹೋಗಿ. ಯಾಕೆ ಎಪ್ಪಿ ಏನಾಯ್ತು ಅಂತಿದ್ದಾರೆ. ಬೆಸ್ಟ್ ಆಯ್ ಸಾಗರ್ ಅಣ್ಣ ಅಂತಿದ್ದಾರೆ. ಏಜಸ್ ಅಕ್ಕ ಅಂತಿದ್ದಾರೆ. ಏಜಸ್ ಅಕ್ಕ. ಪೂಜಾ ಅವರೇ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಪೂಜಾ ಅವರೇ ಕೊಟ್ಟಿದ್ದಾರಂತೆ, ರಿಟರ್ನ್ ಮಾಡಿ ರಿಟರ್ನ್ ಮಾಡಿ, ಬೇಗ ಮಾಡಿ ರಿಟರ್ನ್. ವೈಶು ಸಾರಿ ಆಯ್ತಾ, ನೀನ್ ಮಾಡಲ್ಲ ಅಂತ ಅನ್ಕೊಂಡೆ ವೈಶು.
ಮತ್ತೆ ನನಗೆ ಬಂದಿಲ್ಲ ಅಲ್ವಾ, ಅದಕ್ಕೆ ನಾನು ಇಲ್ಲಾಂದ್ರೆ ನಾನು ಖಂಡಿತ ನಿಮ್ಮ ಅದಿಗೆ ಬಂದಿತ್ತು. ಬೆಳದಿಂಗಲ್ಲಿ ಬೆಂಕಿ ಅಂತಿದ್ದಾರೆ, ಬೆಂಕಿಯಾಗಿ ಇದ್ರೇನೆ ಜೀವನದಲ್ಲಿ ಮುಂದುವರಿಯಲು ಸಾಧ್ಯ. ಸಾಗರ್ ಡೈರಿ ಅವರು ಬಂದ್ರು. ಆಯ್ ವೆಲ್ಕಮ್ ವೆಲ್ಕಮ್ ಸಾಗರ್ ಡೈರಿ ಅವರೇ, ವೆಲ್ಕಮ್. ಬೆಂಕಿಯಾಗಿದ್ರೇನೆ ಜೀವನದಲ್ಲಿ ಮುಂದುವರಿಯಲು ಸಾಧ್ಯ. ಬೆಸ್ಟ್ ತಮ್ಮ, ಸೈಲೆಂಟ್ ಆಗಿದ್ರೆ ಆಗಲ್ಲ, ಬೆಂಕಿಯಾಗಿಯೇ ಇರ್ಬೇಕು. ಸೂಪರ್ ಸೂಪರ್. ಇವತ್ತು ರಾಧಾ ಸಿಸ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ, ನಿಮ್ಗೆ ತುಂಬ ಹೃದಯದ ಧನ್ಯವಾದ. ನಾನು ಕೂಡ ಬರ್ತೀನಿ, ಸಪೋರ್ಟ್ ಮಾಡ್ತೀನಿ, ಆದಷ್ಟು ವಿಡಿಯೋ ನೋಡ್ತೀನಿ, ಆದಷ್ಟು ಸಪೋರ್ಟ್ ಮಾಡ್ತೀನಿ ನಿಮ್ಗೆ. ಇವತ್ತು 2 ವಿಡಿಯೋ ನೋಡಿದ್ದೀನಿ ರಾಧಾ ಅವರೇ, ಆಯ್ತಾ? ಫುಲ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಬಂದಿದ್ದೀನಿ. ಅರ್ಧ ಅಲ್ಲ ನೋಡಲ್ಲ, ನಾನು ನೋಡಿದ್ರೆ ಫುಲ್ಲೇ ನೋಡುದು. ಕೆಲವರಿಗೆ ನಂಬಿಕೆ ಇರಲ್ಲ ಫುಲ್ಲು ನೋಡಲ್ಲ ಅಂತ, ಅದಕ್ಕೆ ಬಂದಿದ್ದು ನಾನು ಫುಲ್ಲು ನೋಡಿದ್ದೇನೆ, ಆಯ್ತಾ? ನಾನು ಹಾಗೆ ಕೆಲವರದ್ದು ನೋಡಿದ್ದೇನೆ, ಅವರಿಗೆ ನಂಬಿಕೆನೇ ಇಲ್ಲ ನಾವು ನೋಡಿದ್ದೇವೆ ಅಂತ. ನಾವು ನೋಡ್ತೀವಿ, ಅವರಿಗೆ ನಂಬಿಕೆ ಪಡಲ್ಲ ಅವರು ನೋಡಿದಾರೆ ಅಂತ, ಅವಾಗ ಬೇಜಾರಾಗುತ್ತೆ. ಬೆಸ್ಟ್ ತಮ್ಮ, ಸೂಪರ್ ಸಪೋರ್ಟ್ ಮಾಡಿದ್ದಾರೆ, ಬೆಸ್ಟ್ ತಮ್ಮ. ನಾನು ಎಷ್ಟು ಗಂಟೆ ಆಯ್ತು ಈಗ? ನಾನು ಹೋಗ್ತೀನಿ ಆಯ್ತಾ, ಗಂಟೆ ಆದ್ರೆ ಹೋಗ್ತೀನಿ ನಾನು. ವಾಚ್ ಅವರ್ ಮಾಡ್ಬೇಕಾದ್ರೆ ಏನಾದ್ರೂ ಮೇಲೆ ಕೆಳಗೆ ಮಾಡ್ಲೇಬೇಕು. ಬಾಯ್ ಬಾಯ್ ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಎಲ್ರಿಗೂ ಬಾಯ್ ಅಂತಿದ್ದಾರೆ ನಮ್ಮ ಪೂಜಾ ಅವರು ಎಲ್ರಿಗೂ ಓಕೆ ಎಡಿಟಿಂಗ್ ಬಾಯ್ ಬಾಯ್ ಅಂತಿದ್ದಾರೆ. ಎಪಿ ಡೇ ಅವರು, ಏಜಸ್ ಅವರು ಕೆಲವರು ವಿಡಿಯೋ ಫುಲ್ ನೋಡದೆ ಲೈಕ್ ಕೊಡ್ತಾರೆ, ನಾವು ಹಾಗೆ ಮಾಡಲ್ಲ, ನಾವು ಫುಲ್ ನೋಡಿ ಲೈಕ್ ಕೊಡಬೇಕು. ಹೌದು, ನಾನ್ ಮಾಡಲ್ಲಪ್ಪ, ಪಾಪ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡುವಾಗ ನಾವು ಅರ್ಧಂಬರ್ಧ ವಿಡಿಯೋ ನೋಡೋದು ತಪ್ಪು. ಹೊಸ ಸ್ನೇಹಿತರು ಇದ್ದಲ್ಲಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ, ಒಂದು ಕಮೆಂಟ್ ಹಾಕಿ ಅಂತಿದ್ದಾರೆ. ಬೆಸ್ಟ್ ಟಾಟಾ ಅಂತ. ಹೌದು, ಅರ್ಧಂಬರ್ಧ ನೋಡಬಾರ್ದು, ನೋಡಿದ್ರೆ ಫುಲ್ಲೇ ನೋಡ್ಬೇಕು. ರಾಧಾ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇವತ್ತು, ಅದಕ್ಕೆ ನಾನು ಅವ್ರದ್ದು 2 ವಿಡಿಯೋ ನೋಡಿದ್ದೀನಿ. ಸಾಧ್ಯವಾದ್ರೆ ಸಂಜೆ ಒಂದು ಇನ್ನೂ ನೋಡ್ತೀನಿ, ಮತ್ತೆ ಲೈವ್ಗೆ ಹೋಗಿ ಸಪೋರ್ಟ್ ಮಾಡ್ತೀನಿ, ಮತ್ತೆ ವಿಡಿಯೋನು ನೋಡ್ತೀನಿ. ಅವರು ಏಜೆ ಸಕ್ಕ ಅಂತಿದ್ದಾರೆ, ಬೆಸ್ಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ರಾಧಾ ಅವರು ತುಂಬಾ ಸಪೋರ್ಟಿಂಗ್ ಇವತ್ತು ನನಗೆ ಇದ್ರು, ಇವತ್ತು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಾಗರ್ ಅವರು ಥ್ಯಾಂಕ್ ಯು ಸೋ ಮಚ್. ಸಾಗರ್ ಅವರೇ ಥ್ಯಾಂಕ್ ಯು. ಇನ್ನು ತುಂಬಾ ಜನಗೆ ಸಪೋರ್ಟ್ ಮಾಡ್ಬೇಕು, ಹೋಗಿ ಮಾಡ್ಬೇಕು, ಹೇಗಾದ್ರೂ ನೋಡಿ ಕಷ್ಟ ಪಡ್ಬೇಕು. 3,000 ಆಗ್ಬೇಕು ವಾಚ್ ಅವರ, ಅಲ್ಲಿ ತನಕ ಕಷ್ಟ ಪಡ್ಬೇಕು. ಮತ್ತೆ ಕಷ್ಟಪಟ್ಟದಿದ್ರೆ ಪರವಾಗಿಲ್ಲ, ಆಗುತ್ತೆ ತನ್ನಷ್ಟಕ್ಕೆ. ಅದು 1 ವರ್ಷ ತನಕ ಕಷ್ಟ ಪಡ್ಲೇಬೇಕು. ನಮ್ಮಲ್ಲಿ ತುಂಬಾ ಮಳೆ ಬರುವಾಗಿದೆ, ನೋಡ್ಬೇಕು. ಹೌದಾ, ನಮ್ಮಲ್ಲಿ ಇಲ್ಲ. ವೆಂಕಟಸ್ವಾಮಿ ಬಾಯ್ ಬಾಯ್ ಸಿಸ್ಟರ್, ಬಾಯ್, ವೆಲ್ಕಮ್. ಬರ್ತೀನಿ ಆಯ್ತಾ, ಬರ್ತೀನಿ ಸಪೋರ್ಟ್ ಮಾಡ್ಲಿಕ್ಕೆ, ಖಂಡಿತ ಬಂದು ಸಪೋರ್ಟ್ ಮಾಡ್ತೀನಿ. ಏಜಸ್ ಸೂಪರ್ ಅಂತಿದ್ದಾರೆ, ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಾನು 36 ಲೈಕ್ ಬಂತು ನೋಡಿ, ಥ್ಯಾಂಕ್ ಯು. ಆರ್ಟ್ ಕೊಟ್ಟಿದ್ದಾರೆ, ಯಾರೋ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ, ಹಾರ್ಟ್ ಉಂಟು. ಥ್ಯಾಂಕ್ ಯು. ನಮ್ಮ ಲೈವ್ ಇರಲ್ಲ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಒಂದೊಂದು ಕಮೆಂಟ್ ಹಾಕಿ, ಖಂಡಿತ ನಿಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತೀನಿ. ಸಾಗರ್ ಅವರೇ, ನನ್ನ ಚಾನಲ್ಗೆ ಒಂದು ಕಮೆಂಟ್ ಹಾಕಿ. ನನಗೆ ನೀವು ಲೈವಲ್ಲಿ ಸಪೋರ್ಟ್ ಮಾಡೋದಾದರೆ ನಿಮ್ಮ ವಿಡಿಯೋವನ್ನು ಖಂಡಿತ ಡೈಲಿ ನೋಡ್ತೀನಿ ನಾನು. ನನಗೆ ನೀವು ಲೈವ್ ಮಾಡಲ್ಲಲ್ವಾ, ನನ್ನ ಚಾನಲ್ಗೆ ಒಂದು ಕಮೆಂಟ್ ಹಾಕಿ, ಬರ್ತೀನಿ, ನೋಡ್ತೀನಿ, ನೋಡಿ ಮೆಸೇಜ್ ಹಾಕಿ ಬರ್ತೀನಿ, ಲೈಕ್ ಕೊಟ್ಟು ಬರ್ತೀನಿ, ವಿಡಿಯೋ ನೋಡಿ. ಸಪೋರ್ಟ್ ಅಂತಿದ್ದಾರೆ. ನನಗೆ ಇವತ್ತಿನ ವಿಡಿಯೋಗೆ ಹಾಕಿ ಕಮೆಂಟ್. ನಾನು ಇವಾಗ ಸದ್ಯದಲ್ಲಿ ವೈಫೈ ಹಾಕ್ಸ್ತೀನಿ, ಎಲ್ಲರೂ ನೋಡ್ಲಿಕ್ಕೆ ಆಗುತ್ತೆ ವಿಡಿಯೋ.
ಓಕೆ ಸಪೋರ್ಟ್ ಅಂತಿದ್ದಾರೆ. ಓಕೆ ಓಕೆ ಖಂಡಿತ. ನೋಡಿ, ನಮ್ಮ ಮೇಲೆ ಭರವಸೆ ಇಡಿ ಸಾಗರ್ ಅವರೇ. ಯಾಕಂದ್ರೆ ಕೆಲವರಿಗೆ ಭರವಸೆ ಇರಲ್ಲ, ಅವ್ರು ನೋಡ್ತಾರಾ ಇಲ್ವಾ, ಅವ್ರು ಅರ್ಧ ನೋಡ್ತಾರೆ, ನೋಡಿದಾರೆ ಅಂತ ಮೆಸೇಜ್ ಹಾಕ್ತಾರೆ. ಹಾಗೆಲ್ಲ ಅನ್ಕೋಬೇಡಿ. ನಾವು ನೋಡಿದ್ರೆ ಫುಲ್ ಆಗಿ ನೋಡಿ ಕಮೆಂಟ್ ಹಾಕಿದ್ವಿ, ನೋಡಿಲ್ಲ ಅಂದ್ರೆ ಖಂಡಿತ ನೋಡುದೇ ಇಲ್ಲ. ಓಕೆನಾ? ಹಾಗೆ ನಮ್ದು ಹಾಗೆ, ನೋಡಿಲ್ಲ ಅಂದ್ರೆ ನೋಡಿಲ್ಲ ಅಂತ ಹೇಳ್ತೀವಿ, ನೋಡಿದ್ರೆ ಖಂಡಿತ ಫುಲ್ ನೋಡಿ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಬರ್ತೀವಿ. ಏನ್ ಮಾಡ್ತಿದ್ದೀರಾ? ಪಾತ್ರ ತೊಳಿತಿದ್ದೀನಿ ನೋಡಿ. ಪಾತ್ರ ತೊಳಿದು ನಂದು ಗವರ್ಮೆಂಟ್ ಜಾಬ್. ಸೂಪರ್ ಸಪೋರ್ಟ್. ಹುಡುಗಿಯರಿಗೆ ಒಂದು ಗವರ್ಮೆಂಟ್ ಜಾಬ್ ಇರುತ್ತದಲ್ವಾ, ಪಾತ್ರ ತೊಳೆಯುವುದು. ಅದೊಂದು ಜಾಬ್ ಯಾವತ್ತೂ ಬಿಡಲ್ಲ, ಹುಡುಗಿಯರ್ದು ಗವರ್ಮೆಂಟ್ ಜಾಬ್ ಅದೇ. ಏನು ಜಾಬು ಇದ್ರು ಇರದಿದ್ರು ಬೆಸ್ಟ್ 20 ಗಿಫ್ಟ್ ಬೇಕು 1Kಗೆ ಅಂತಿದ್ದಾರೆ. ನೋಡಿ ಎಪಿ ಅವರೇ, ಯಜಿಸ್ ಅವರಿಗೆ 20 ಬೇಕಂತೆ, ಉಂಟಾ ನಿಮ್ಮ ಹತ್ರ? 1Kಗೆ 20 ಬೇಕಂತೆ ಎಪಿ ಅವರೇ. ನೋಡಿ ಇದ್ರೆ ಕೊಡಿ. ಅವ್ರು 5-10 ಕೊಡ್ತಾರೆ. ಯಜಿಸ್ ಅವರೇ 5-10 ನಮ್ಮ ಎಪಿ ಅವ್ರು ಕೊಡ್ತಾರೆ. 5-10 ಬೇಕಾದ್ರೆ ಎಪಿ ಅವರು 5-10 ಎಪಿ ಅವ್ರು ಕೊಡ್ತಾರೆ. ನೋಡಿ, ಹುಡುಗಿಯರಿಗೆ ಒಂದು ಗವರ್ಮೆಂಟ್ ಜಾಬ್ ಅಂದ್ರೆ ಅದೇ ಅಲ್ವಾ, ಹೆಚ್ಚಾಗಿ ಪಾತ್ರ ತೊಳೆಯುವುದು. 5-10 ಕೊಡ್ತಾರಂತೆ. ನೋಡಿ ಎಪಿ ಅವ್ರು ಕೊಡ್ತಾರೆ, ಅವರು ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ. ಕೊಡಿ ಕೊಡಿ ಎಂದಿದ್ದಾರೆ. ಎಪಿ ಅವ್ರು ಇದ್ದಾರ ನೋಡಿ, ಎಪಿ ಅವ್ರು 5-10 ಕೊಡ್ತಾರೆ 1Kಗೆ. ಅಡ್ವಾನ್ಸ್ ಕಂಗ್ರಾಚುಲೇಷನ್ ಅಂತಾರೆ. ಅಚ್ಚು ಪ್ರಪಂಚ ಬಂದ್ರು, ಅಚ್ಚು ಅವರು ಬಂದ್ರು. 6 ಗಂಟೆ ಆಯ್ತಾ? ನಾನು ಕೂಡ ಹೋಗ್ತೀನಿ ಆಯ್ತಾ. ಥ್ಯಾಂಕ್ ಯು ಎಲ್ರು ಸಪೋರ್ಟ್ ಮಾಡಿದ್ದಕ್ಕೆ ಆಯ್ತಾ. ನಾನು ಲೈವ್ ಮಾಡಲ್ಲ, ಸುಮ್ಮನೆ ಹೀಗೇನೆ ಬಂದು ಹೋಗುವಂತ ಬಂದಿದ್ದು. ಆದ್ರೂ ದೇವ್ರದಲ್ಲಿ ಎಲ್ಲರೂ ಬಂದ್ರು. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. 9:30ಗೆ ಬರ್ತೀನಿ, ಸ್ವಲ್ಪ ಹೊತ್ತು ಮಾಡಿ ಹೋಗ್ತೀನಿ. ನನ್ನ ಕೈಯಲ್ಲಿ ಅವರು 9:30ಗೆ ಬರುದು ಹೆಚ್ಚಾಗಿ. ಡೈಲಿ ಬರುವವರು ಇದ್ದಾರೆ ಕೆಲವರು 9:30ಗೆ ಅಂತ. ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಇದೆ. 125 ಬೇಕು ಅಕ್ಕ ಅಂತಿದ್ದಾರೆ. ಎಷ್ಟಕ್ಕೆ? ಕಂಗ್ರ್ಯಾಚುಲೇಷನ್. ಎಂತ ಸರ್, ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅದೇ ಬೇಜಾರು. ನೋಡಿ ಅವರೇ, ರಮ್ಯಾ ಇದ್ದಾರಲ್ವಾ, ರಮ್ಯಾ ಅವ್ರದಂತೆ 1K ಆಗಿತ್ತು ನಿನ್ನೆ. ನನ್ನ ಚಾನಲ್ ಅಲ್ಲಿ ಆಗಿದ್ದು ಅಲ್ಲ, 1-2 ನನ್ನ ಚಾನಲ್ ಅಲ್ಲಿ ಆಗಿದ್ದು, ಮತ್ತೆ ಬೇರೆ ತೆಲುಗು ಚಾನಲ್ ಅಲ್ಲಿ ಆಗಿದ್ದು. ಬೆಳಿಗ್ಗೆ ನೋಡುವಾಗಂತೆ 42 ಲೆಸ್ ಆಗಿದೆ ಅಂತೆ. 42 1K ಇಲ್ಲ ಅಂತೆ. ಅವ್ರು ಒಂದೇ ದಿನಗೆ ನಿನ್ನೆ 50-60 ಮಾಡಿದ್ರೆ ಒಂದು 42 ಲೆಸ್ ಆಗಿದೆ ಗೊತ್ತಾ. ನಾವು ಅದರ ಭರವಸೆಯಲ್ಲಿ ಇರಬಾರ್ದು. 10 ಜಾಸ್ತಿ ಮಾಡಿದ್ವಿ. 42 ಒಮ್ಮೆಲೆ ಲೆಸ್ ಆಗಿದ್ದಂತೆ, ಒಮ್ಮೆಲೆ. ಆಗುತ್ತೆ ಬೆಸ್ಟ್ ಅವರೇ, ಆಗುತ್ತೆ. ಇಲ್ಲ ಖಂಡಿತ ಆಗುತ್ತೆ, ನಾವು ಪ್ರಯತ್ನ ಮಾಡ್ಬೇಕು. ಹೋಗಿ ಸುಬ್ರಹ್ಮಣ್ಯ ಸರ್ ಇದ್ದಾರಲ್ವಾ, ಅವರ ಲೈವ್ಗೆ ಹೋಗಿ, ಅಲ್ಲಿ ಸಿಗುತ್ತೆ ನಿಮ್ಗೆ. ಅವರ ಲೈವ್ ಅಲ್ಲಿ ಕೂಡ ಸಿಗುತ್ತೆ ಬೆಸ್ಟ್ ಅವರೇ. ಸುಬ್ರಹ್ಮಣ್ಯ ಸರ್ ಇದ್ದಾರಲ್ವಾ, ಅವರ ಲೈವ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಹೋಗಿ, ಅಲ್ಲಿ ತುಂಬಾ ಸಿಗುತ್ತೆ ಗೊತ್ತಾ. ಬ್ಲೂಡನ್ ದೀದಿ ಸಿಸ್ಸಿರಲ್ವಾ, ಅವರ ಲೈವ್ಗೆ ಹೋಗಿ. ಈಗ 7 ಇದೆ, 7 ಇಂದ ನೋಡಿ ಹೋಗಿ, ಅಲ್ಲಿ ಕೂಡ ಸಿಗುತ್ತೆ, ತುಂಬಾ ಸಿಗುತ್ತೆ ಅಲ್ಲಿ. ನನಗೆ
ಆಗ್ತಾನೇ ಇದೆ, ಯಾರಂತ ಗೊತ್ತಿಲ್ಲ. ನಾನು ಹೋಗ್ಲಿಲ್ಲ ಗಿಫ್ಟ್ ತಗೊಳ್ಳಿಕ್ಕೆ. ಅವರಾಗೆ ಬಂದ್ರೆ ಎಡಾಗ್ತಿದ್ದಾರೆ. ಓಕೆ, ನಾನು ಬಾಯಿ ಮತ್ತೆ 9 ಗಂಟೆಗೆ ಸಿಗ್ತೀನಿ ಆಯ್ತಾ? ಬಾಯ್ ಬಾಯ್. 9 ಗಂಟೆಗೆ ಸಿಗ್ತೀನಿ. ನನಗೆ ಸ್ವಲ್ಪ ತುಂಬಾ ಕೆಲಸ ಇದೆ. ಮಕ್ಕಳಿಗೆ ಊಟಕ್ಕೆ ರೆಡಿ ಎಲ್ಲ ಮಾಡಬೇಕು. ನನ್ನ ಮಗನಿಗೆ ಮಕ್ಕಳಿಗೆ ಊಟಕ್ಕೆ ರೆಡಿ ಮಾಡಬೇಕು. ಬಾಯ್ 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 ಬಾಯ್. ಹೌದು, ಓಕೆ ಸಿಸ್. 9:30ಗೆ ಬನ್ನಿ, ಎಲ್ಲರೂ ಜಾಯ್ನ್ ಆಗಿ. ಅಲ್ಲಿ ಗಿಫ್ಟ್ ಸಿಕ್ಕಿದ್ರೆ ಕೊಡ್ತೀನಿ, ಬನ್ನಿ. ಗಿಫ್ಟ್ ಇದ್ರೆ ನಿಮಗೆ ಸಿಗುತ್ತೆ. ಬೆಸ್ಟ್ ಅಮ್ಮ ಆಲ್ರೆಡಿ ಎಲ್ರಿಗೂ ಜಾಯ್ನ್ ಆಗಿದ್ದಾರೆ ಹೆಚ್ಚಾಗಿ. ಬೆಸ್ಟ್ ಅಂತಿದ್ದಾರೆ, ಓಕೆ ಸಿಸ್ ಅಂತಿದ್ದಾರೆ. ಬೆಸ್ಟ್ ಎಂತಕ್ಕೆ ಕೂಗುದಾ? ಯಜಸ್ ಅವರೇ, ವೈಶು ಲೈವ್ ಮಾಡಿದ್ಲಾ? ಲೈವ್ ಟೈಮ್ ಹೌದು. ಯಜಸ್ ಅವರೇ, ವೈಶು ಲೈವ್ ಮಾಡಿದ್ಲಾ? ಮತ್ತೆ ಎಂತ ಗೊತ್ತಾ, ಲೈವ್ ಅಲ್ಲಿ ಲಾಸ್ ಇದಿಲ್ಲ. ನಾವು MB ಖಾಲಿ ಮಾಡ್ತೇವೆ ಅಷ್ಟೇ. ಟೈಮ್ ಬಂದ್ರೆ ಬಂತು, ಇಲ್ಲಾದ್ರೆ ಇಲ್ಲ. ಅದು ಕೂಡ ಫುಲ್ ಬರುದಿಲ್ಲ. ಎಲ್ರು ಅನ್ಕೋತಾರೆ ಲೈವ್ ಮಾಡ್ತಾರೆ ಟೈಮ್ ಬರುತ್ತೆ ಅಂತ, ಸುಮ್ಮನೆ ಅದು. ಬಾಯ್ ಬಾಯ್. ಬಾಯ್ 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 ಬಾಯ್. ಬೆಸ್ಟ್ ತಮ್ಮ, ಬಾಯ್ ಬಾಯ್. ನಾನು ಹೋಗ್ತೀನಿ.